क्षेत्रं तथा ज्ञानं ज्ञेयं चोक्तं समासतः मद्भक्तः एतद्विज्ञाय ಮದ್ಭಾವಾಯ ಉಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸ್ವಭಾವವನ್ನು ಪಡೆಯುತ್ತಾರೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಗುಡ್ ಗುಡ್ ಗುಡ್. ಓಕೆ, ಎಲ್ರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇದನ್ನ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅಂತಾನು ಕರೆಯುವಂಥದ್ದು. ಸೊ ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು, ಪ್ರಜ್ಞೆ ಅಂದ್ರೇನು ಅನ್ನುವಂಥದ್ದು ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ. ಹರೇ ಕೃಷ್ಣ. ನಾವೀಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾಮಹ್ಯಂ ದದಾತಿ ಸಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ ತಪ್ತಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಸೊ ನಿನ್ನೆ ನಾವು ಭಕ್ತಿಯ ಕೊನೆಯ ಅಧ್ಯಾಯ, ಭಗವಂತ ಫೈನಲಿ ಹೇಳ್ತಾನೆ ಭಕ್ತಿ ಅತ್ಯಂತ ಮುಖ್ಯವಾದದ್ದು. ಹೇಳ್ತಾನೆ ಏನ್ ಮಾಡ್ಬೇಕು ಭಕ್ತಿಗೋಸ್ಕರ ಅಂತ. ಭಕ್ತಿ ಯೋಗದ ನಿಯಂತ್ರಕ ತತ್ವಗಳು, ಅಥವಾ ಅವನು ಹೇಳಿದ ಹಾಗೆ ಅವನಿಗೋಸ್ಕರ ಎಲ್ಲಾ ಕರ್ಮ ಫಲಗಳನ್ನ ತ್ಯಜಿಸಿ ಅವನಿಗೋಸ್ಕರ ಕೆಲಸ ಮಾಡುವಂತಹದ್ದು. ಸೊ ಇದು ಯಾವುದೂ ಸಾಧ್ಯವಾಗಿಲ್ಲ ಅಂದ್ರೆ ಅವನು ಹೇಳ್ತಾನೆ ಕೊನೆಯದಾಗಿ ನೀನು ಜ್ಞಾನ ಸಂಪಾದನೆಯನ್ನ ಮಾಡು ಅಂತ. ಸೊ ಇದು ಮುಖ್ಯವಾಗಿ ಈಗ ನಾವು ಹೋಗ್ತಾ ಇರುವಂತಹದ್ದೇ ಜ್ಞಾನ ಸಂಪಾದನೆ, ಅಂದ್ರೆ ಜ್ಞಾನ ಯೋಗದ ಅಧ್ಯಾಯಗಳು. ಭಗವಂತ ಏನು ಕೊಡ್ತಾ ಇದ್ದಾನೆ, ಈ ಜ್ಞಾನವನ್ನ ಮಾಡಿ ನಾವು ಭಕ್ತಿಗೆ ಹೋಗುವಂತ. ಆದ್ರೆ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾದದ್ದು. ನಾವು ನವವಿಧ ಭಕ್ತಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಮತ್ತೆ ಹೇಗೆ ನಾವು ಭಗವಂತನಲ್ಲಿ, ಅವನು ಹೇಳ್ತಾನೆ ನೀನು ಏನನ್ನಾದ್ರೂ ಮುಂಜಿಸು, ಏನನ್ನಾದ್ರೂ ಮಾಡು, ಆದ್ರೆ ಅದನ್ನು ನನಗೆ ಕಾಣಿಕೆಯಾಗಿ ಒಪ್ಪಿಸು. ಆದ್ರಿಂದ ಈ ಮನುಷ್ಯ ಎಲ್ಲವೂ ಅವನಿಂದನೇ ಸಿಗಬೇಕಂತದ್ದು. ಇವತ್ತು
ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ನಮಗದು ಅರ್ಥ ಆಗತ್ತೆ. ಯಾಕೆಂದ್ರೆ ಹೀಗೆ ಎಲ್ಲವೂ ಅವನೇ ನಮಗೆ ಕೊಡಬೇಕಾದದ್ದು ಅನ್ನುವಂತಹದ್ದು. ಮತ್ತು ಹೇಗೆ ಭಕ್ತಿಯ ವಿವಿಧ ಹಂತಗಳು, ನವವಿಧ ಭಕ್ತಿ. ಮತ್ತೆ ಕೃಷ್ಣ ಹೇಳ್ತಾನೆ, ನನಗೆ ಯಾರು ಪ್ರಿಯರು? ಸಮಯ ಭಕ್ತ ಏತದ್ ಭಕ್ತ ಸಮಯ ಪ್ರಿಯ. ಅಂದ್ರೆ ಅವನು ನನಗೆ ಬಹಳ ಪ್ರಿಯನಾದವನಾಗ್ತಾನೆ. ಯಾರು ಸ್ಥಿತಪ್ರಜ್ಞನಾಗಿರ್ತಾನೆ, ಯಾರು ಶೀತೋಷ್ಣ ಸುಖದಕ್ಕೆ ಹೇಗೆ ಮಹಾತ್ಮನಾಗಿರ್ತಾನೆ ಅಂಥವನು. ಪ್ರತಿಯೊಂದರಲ್ಲಿ ಯಾವುದೇ ರೀತಿಯಾದಂಥ ಅಸೂಯೆ ಇರುವುದಿಲ್ಲ. ಕ್ಷಮೆಯ ಗುಣವನ್ನ ಹೊಂದಿರುವಂಥವನಾಗಿರ್ತಾನೆ. ಹೀಗೆ ಪ್ರತಿಯೊಂದು ಹೇಗೆ ಅವನು ತನಗೆ ಯಾರು ಪ್ರಿಯರು ಅನ್ನೋದನ್ನ ಹೇಳ್ತಾರೆ. ಇವತ್ತಿನ ಅಧ್ಯಾಯದಲ್ಲಿ ಅರ್ಜುನ 6 ಪ್ರಶ್ನೆಯನ್ನ ಮತ್ತೆ ಕೇಳ್ತಾನೆ. ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು ಅನ್ನುವಂಥದ್ದು. ಭಗವಂತ ಇಲ್ಲಿ ಅದನ್ನ ಉತ್ತರವನ್ನ ಕೊಡ್ತಾನೆ. ಹೇಗೆ ನಾವು ಜ್ಞಾನವನ್ನ ಪಡೆಯುವಂತಹದ್ದು ಅನ್ನುವಂತಹದ್ದು. ಜ್ಞೇಯ ಅಂದ್ರೇನು, ಜ್ಞಾನದ ಗುರಿ ಏನು ಅನ್ನೋದನ್ನು ನಾವು ನೋಡೋಣ. ಜ್ಞಾನದ ವಸ್ತು ಪ್ರಕೃತಿ ಮತ್ತು ಪುರುಷ, ಅದ್ರ ಬಗ್ಗೆ ನಾವು ನೋಡೋಣ. ಸೊ ಜ್ಞಾನದ ದೃಷ್ಟಿ ಏನು ಅನ್ನೋದು ಸಹಿತ ನಮಗೆ ಇವತ್ತು ತಿಳ್ಕೊಳ್ಳೋಣ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಮನಿಷ್ಠಾರಾಜಿಯವರ ಚರಣಾರ್ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಭಗವದ್ಗೀತೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಅತಿ ಮುಖ್ಯವಾದದ್ದೇ ಭಕ್ತಿ. ಹಾಗಾದ್ರೆ ಭಕ್ತಿಯೇ ಪ್ರಧಾನವಾಗಿದ್ರೆ ಯಾಕೆ ಈ ಭಕ್ತಿಯ ಈ ಜ್ಞಾನವನ್ನ ಕೊನೆಯಲ್ಲಿಟ್ಟಿದ್ದಾನೆ, ಭಕ್ತಿಯನ್ನ ಮೊದಲಿಟ್ಟಿದ್ದಾನೆ? ಭಕ್ತಿಯನ್ನ ಕೊನೆಗೆ ಹೇಳ್ಬೋದಿತ್ತಲ್ಲ ಅವನು ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ಸೊ ಭಗವದ್ಗೀತೆಯ ಬಗ್ಗೆ ನಾವು ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ, ಇಷ್ಟು ದಿವಸ ಅಂತ ಹೇಳಿದ್ರೆ, ಅವನು ಅಂದ್ರೆ ಮೊದಲ 6 ಅಧ್ಯಾಯಗಳು ಕರ್ಮಯೋಗ. ಅಲ್ಲಿ ಹೇಗೆ ನಾವು ನಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡುವುದು, ಕರ್ಮ ವಿಕರ್ಮದ ಬಗ್ಗೆ ನಾವು ತಿಳ್ಕೊಂಡಿರುವಂತಹದ್ದು. ಆದ್ರಿಂದ ನಾವು ಶರೀರ ಅಲ್ಲ, ಆತ್ಮ. ಈ ಆತ್ಮ ಯಾವುದಾದ್ರೂ ಒಂದು ರೀತಿಯಾಗಿ ಅದು ಐಡಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಚ್ಚಿದಾನಂದ. ಆದ್ರೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ, ಕರ್ಮ ಮಾಡ್ಲಿಕ್ಕೆ ಯಾವುದೇ ರೀತಿ ಆದದ್ದಿರಲಿ, ಅದಕ್ಕೆ ಒಂದು ಶರೀರ ಬೇಕಾಗತ್ತೆ. ಆ ಶರೀರ ಅನ್ನುವಂಥದ್ದು ಕ್ಷೇತ್ರ. ಅಂದ್ರೆ ಇಡೀ ಭಗವದ್ಗೀತೆಯಲ್ಲಿ ಹೇಗೆ ಭಕ್ತಿಯ ಈಗ ಕರ್ಮಯೋಗದಿಂದ ನಾವು ಹೇಗೆ ಕರ್ಮವನ್ನ ಮಾಡಿ ಭಕ್ತಿಯನ್ನ ಮಾಡುವುದು ಅನ್ನುವಂಥದ್ದು ನಾವು ತಿಳ್ಕೊಂಡಿರುವಂತಹದ್ದು 1ರಿಂದ 6ನೇ ಅಧ್ಯಾಯದಲ್ಲಿ. ಈಗ ಕೊನೆಯ 6 ಜ್ಞಾನ ಅನ್ನುವಂಥದ್ದು ನಮ್ಮ ಈ ಜ್ಞಾನ ಬೇಕಾಗತ್ತೆ. ಈ ಜ್ಞಾನವನ್ನ ಪಡೆದು ನಾವು ಭಕ್ತಿಯನ್ನ ಮಾಡುವಂತಹದ್ದು. ಯಾಕೆಂದ್ರೆ ಇದೆಲ್ಲ ಅರಿತಿರ್ಬೇಕು, ನಮಗೆ ಅದರ ಅರಿವಿರ್ಬೇಕು. ಕ್ಷಮೆ ಇರಲಿ. ಹರೇ ಕೃಷ್ಣ. ಮತ್ತೆ ಈ ಮಧ್ಯದ 6 ಅಧ್ಯಾಯಗಳು, ಯಾಕೆಂದ್ರೆ ಮಾತಾಜಿಯವರು ಉದಾಹರಣೆ ಕೊಡ್ತಾ ಇದ್ರು. ನಾವು ಯಾವ್ದಾದ್ರು ಒಂದು ಸ್ಯಾಂಡ್ವಿಚ್ ಅನ್ನ ತಿನ್ಬೇಕಾದ್ರೆ ಆ ಸ್ಯಾಂಡ್ವಿಚ್ಗೆ ಒಂದು ಹೆಸರು ಹೇಳ್ತೇವೆ ಅಲ್ವಾ? ಹೌದಾ ಅಲ್ಲ? ಪನ್ನೀರ್ ಸ್ಯಾಂಡ್ವಿಚ್ ಅಲ್ವಾ, ಏನೋ ಬೇರೆ ವೆಜಿಟೇಬಲ್ ಸ್ಯಾಂಡ್ವಿಚ್. ಸೊ ಯಾಕೆ ಹೇಳ್ತೀವಿ? ಯಾಕೆ ಆತರ ಹೇಳ್ತೀವಿ? ಎಲ್ಲಿರುತ್ತೆ ಆ ಸ್ಯಾಂಡ್ವಿಚ್? ನಾವು ಹೇಳ್ತಾ ಇರೋದು ಸ್ವಲ್ಪ ಪನ್ನೀರ್ ಸ್ಯಾಂಡ್ವಿಚ್. ಪನ್ನೀರ್ ಎಲ್ಲಿರುತ್ತೆ? ಹರೇ ಕೃಷ್ಣ. ಬೇಕರಿ. ಮಧ್ಯದಲ್ಲಿರುತ್ತೆ 2 ಬ್ರೆಡ್ ಇರುತ್ತೆ. 2 ಬ್ರೆಡ್ ಮಧ್ಯದಲ್ಲಿ ಪನ್ನೀರ್ ಇರುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಈ ಕರ್ಮ ಮತ್ತು ಜ್ಞಾನದ ಮಧ್ಯದಲ್ಲಿ ಭಕ್ತಿ ಇದೆ. ಅದರಿಂದ ಆ ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು. ಕರ್ಮ ಮತ್ತೆ ಜ್ಞಾನ, ಈ 2 ನಾವು ಮಾಡುವಂತ ಕರ್ಮ ಇರ್ಬೋದು, ನಾವು ಅರ್ಥ ಮಾಡಿಕೊಳ್ಳುವಂತ ಜ್ಞಾನ, ಅದೆರಡು ನಮ್ಮನ್ನ ಭಕ್ತಿಗೆ ಕೊಂಡೊಯ್ಯಬೇಕು. ಅದು ಭಕ್ತಿಯನ್ನ ಮಾಡಲಿಕ್ಕೆ ಸಹಾಯಕವಾಗಬೇಕು ಅನ್ನುವಂಥದ್ದು. ಆದ್ರಿಂದ ಈ ಭಕ್ತಿ ಅನ್ನುವಂಥದ್ದು ಮಧ್ಯದಲ್ಲಿದೆ. ಮಧ್ಯದ 6 ಅಧ್ಯಾಯಗಳು. ಕೃಷ್ಣ ಈಗ
ನಿನ್ನೆ ಹೇಳ್ದ 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ದ? ಕೃಷ್ಣ ಭಕ್ತರ ಜನನ ಮರಣದಿಂದ ವೈಯಕ್ತಿಕವಾಗಿ ಹಾಗೆಯೇ ಬಿಡುಗಡೆ ಮಾಡುತ್ತಾನೆ. ಅವನೇ ಬಂದು ನಮ್ಮನ್ನ ಬಿಡುಗಡೆ ಮಾಡ್ತೇನೆ ಭಕ್ತಿಯನ್ನ ಮಾಡೋದ್ರಿಂದ ಅನ್ನುವಂಥದ್ದನ್ನ ಹೇಳ್ತಾನೆ. ಈಗ ನಾವು ಈ ಒಂದು ಭೌತಿಕ ಪ್ರಪಂಚ, ಐಹಿಕ ಪ್ರಪಂಚ ಅನ್ನುವಂಥದ್ದು ದುಃಖಾಲಯ, ಅಶಾಶ್ವತ. ನಾವಿಲ್ಲಿ ಇದ್ದೇವೆ, ಆದ್ರೆ ನಮ್ಗಿಲ್ಲಿಂದ ಪಾರಾಗಬೇಕು. ಅದರಿಂದ ಆ ಒಂದು ಪಾರ್ ಮಾಡ್ಕೊಂಡು ಹೋಗೋದು ಹೇಗೆ ನಾವು ಅಂತಹ ಒಂದು ಜ್ಞಾನವನ್ನ ಈ 6ನೇ ಅಧ್ಯಾಯದಲ್ಲಿ, ಅಂದ್ರೆ ಈ 6 ಅಧ್ಯಾಯಗಳು ಬರುವಂತಹ ಜ್ಞಾನಯೋಗ, ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಅಂದ್ರೆ ಇಲ್ಲಿ ಮಾಯೆ ಅಂದ್ರೆ ಏನು? ಮಾಯೆಯ ನಿಯಂತ್ರಕ ಭಗವಂತ. ಆದ್ರಿಂದ ನಾವು ಅವನಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ ನಾವು ಮಾಯೆಯಿಂದ ಬಿಡುಗಡೆಯನ್ನು ಹೊಂದಬಹುದು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅದರಿಂದ ಮಾಯೆಯ ಬಗ್ಗೆ, ಕೃಷ್ಣನ ನಮ್ಮ ಜೊತೆಗೆ ಬಾಂಧವ್ಯ, ಅದ್ರ ಬಗ್ಗೆ ನಾವು ಈ ಜ್ಞಾನ ಅನ್ನುವಂಥ ನಮಗೆ ಸಹಾಯ ಮಾಡುತ್ತೆ, ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದರಿಂದ ಈ ಜ್ಞಾನ ಅನ್ನುವಂಥದ್ದು ಏನಿರಬೇಕು? ಈ ಜ್ಞಾನ ಅನ್ನುವಂಥದ್ದು ಭಕ್ತಿಯನ್ನು ಸಾಧಲಿಕ್ಕೆ ನಾವು ಅದು ಒಂದು ಸಾಧನ ಆಗ್ಬೇಕು ನಮಗೆ. ಆಗ ಏನಾಗತ್ತೆ? ಈ ಜ್ಞಾನ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ, ಅದು ಭಕ್ತಿಯ ಒಂದು ಭಾಗವಾಗಿ ಮಾಡುತ್ತೆ. ಸೊ ಇಲ್ಲಿ ಅರ್ಜುನ ಕೇಳ್ತಾನೆ, ಪ್ರಕೃತಿ ಅಂದ್ರೆ ಏನು? ಪುರುಷ ಅಂದ್ರೆ ಏನು? ಯಾರು? ಕ್ಷೇತ್ರ ಅಂದ್ರೆ ಏನು? ಕ್ಷೇತ್ರಜ್ಞ ಅಂದ್ರೆ ಏನು? ಜ್ಞಾನ ಅಂದ್ರೆ ಏನು? ಜ್ಞೇಯಂ, ಜ್ಞಾನದ ಗುರಿ ಯಾವುದು? ಅದ್ರ ಬಗ್ಗೆ ಅವನು ಕೇಳ್ತಾನೆ. ಅದರಿಂದ ಇಲ್ಲಿ ಪ್ರಕೃತಿ ಅನ್ನುವಂತಹದ್ದು ಭೌತಿಕ ಪ್ರಕೃತಿ, ನಾವೆಲ್ಲ ಇದ್ದಂತಹ ಈ ಪ್ರಕೃತಿಯೇ ಭೌತಿಕ ಪ್ರಕೃತಿ. ಪುರುಷ ಅಂದ್ರೆ ಯಾರು ಅಂತ ಕೇಳ್ತಾನೆ ಇಲ್ಲಿ ಪರಮಾತ್ಮ. ಯಾಕೆಂದ್ರೆ ಯಜ್ಞದ ಭೋಕ್ತಾರ ಅವನು, ಅಂದ್ರೆ ಪ್ರಕೃತಿಯ ಭೋಕ್ತಾರ. ಇಲ್ಲಿ ಪುರುಷರಲ್ಲಿ ಒಂದು ಪರಮಾತ್ಮ, ಇನ್ನೊಂದು ಆತ್ಮನೂ ಹೌದು. ಯಾಕೆಂದ್ರೆ ಅದು ಈ ಪ್ರಕೃತಿಯನ್ನ ಭೋಗಿಸ್ತಾ ಇರುತ್ತೆ. ಆದ್ರೆ ಅದು ಅವರು ಅಂದ್ರೆ ತಾನೇ ಎಲ್ಲವನ್ನು ಮಾಡ್ತಾ ಇರೋವಂಥ ತಪ್ಪು ಕಲ್ಪನೆಯಿಂದ ಆತ್ಮ ಇದ್ರೆ ಅದು ಐಹಿಕ ಪ್ರಕೃತಿಯಲ್ಲಿ ಬಂಧನಕ್ಕೆ ಒಳಗಾಗಿರುತ್ತೆ. ಅದರಿಂದ ಕ್ಷೇತ್ರ, ಈಗ ಆತ್ಮಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಕ್ಷೇತ್ರ ಬೇಕು. ಯಾಕೆಂದ್ರೆ ರೈತನಿಗೆ ಏನಾದ್ರೂ ಬೆಳೆ ಬೆಳೆಬೇಕಂದ್ರೆ ಅವನಿಗೆ ಒಂದು ಭೂಮಿ ಬೇಕು. ಆಗ ಮಾತ್ರ ಅವನಲ್ಲಿ ಕೆಲಸ ಮಾಡ್ಬೋದು, ಆಗ ಮಾತ್ರ ಅವನ ಭೂಮಿಯನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೋದು ಅವನು. ಅದಕ್ಕಾಗಿ ಒಂದು ಶರೀರ, ಕ್ಷೇತ್ರ. ಮತ್ತೆ ಇಲ್ಲಿ ಈ ಕ್ಷೇತ್ರವನ್ನ ಅರ್ಥ ಮಾಡಿಕೊಂಡವರಲ್ಲಿ ಇಬ್ಬರು, ಆತ್ಮ ಮತ್ತೆ ಪರಮಾತ್ಮ. ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ. ಕ್ಷೇತ್ರಜ್ಞ ಅನ್ನುವಂಥವನು ಈ ದೇಹವನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಪರಮಾತ್ಮ ಮತ್ತು ಈ ದೇಹದಲ್ಲಿರುವಂತಹ ಆತ್ಮನೂ ಸಹಿತ. ಜ್ಞಾನ ಏನು? ಈ ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಇದು ನಿಮ್ಗೆಲ್ಲ ಆಶ್ಚರ್ಯ ಆಗೋದು. ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಜ್ಞಾನನ ಅಂತ. ಅದ್ರ ಬಗ್ಗೆಯೂ ಕ್ಲಾರಿಟಿ ಸಿಗತ್ತೆ. ಜ್ಞೇಯ ಅಂದ್ರೆ ಈ ಎಲ್ಲಾ ಜ್ಞಾನದ ನಿಜವಾದ ಗುರಿ ಯಾವುದು? ಯಾಕೆಂದ್ರೆ ಎಲ್ಲಾ ವೇದಗಳನ್ನ ಓದಿಯೋ ವೇದಗಳ ಹಿಂದಿನ ಉದ್ದೇಶ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಅದನ್ನೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು, ಭಗವಂತನ ಪ್ರಜ್ಞೆಯಲ್ಲಿದ್ದು, ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ, ಸತತಂ ಕೀರ್ತಯಂತೋ ಮಾಂ, ಭಗವಂತನ ಕೀರ್ತನೆಯನ್ನ ಮಾಡ್ತಾ ನಾವು ಹೇಗೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಅನ್ನುವಂಥದ್ದು. ಅದು ನಿಜವಾದ ಜ್ಞಾನದ ಗುರಿ ಅನ್ನುವಂಥದ್ದು. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ನಿಮ್ದು ಹ್ಯಾಂಡ್ ರೇಸ್ ಆಗಿಲ್ಲ. ಹರೇ ಕೃಷ್ಣ. ಮರ್ತೋಗಿದ್ಯಾ? ಥ್ಯಾಂಕ್ ಯು ಆನಂದ್ ಪ್ರಭುಜಿ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇವವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸಿಂಪಲ್. ಸೊ ಇಲ್ಲೇ ಅವನು ಇದನ್ನೆಲ್ಲ ಕೇಳಬೇಕು ಅಂತ ಹೇಳ್ತಾನೆ. ಈಗ ಅವನು ಜ್ಞಾನ ಸಾಧನೆಯಿಂದ
ಜ್ಞಾನ ಸಾಧನೆಯನ್ನ ಮಾಡು ಅಂತ ಹೇಳ್ತಾನೆ ಭಗವಂತ. ಅದಕ್ಕಾಗಿ ಇವನು ಕೇಳ್ತಾ ಇದ್ದಾನೆ ಈಗ ಇಲ್ಲಿ. ಈಗ ಜ್ಞಾನದಲ್ಲಿ ನಾವು ಏನನ್ನ ತಿಳ್ಕೊಳ್ಬೇಕು, ಏನು ನಿಜವಾದ ಜ್ಞಾನ ಅನ್ನುವಂಥದ್ದು, ಅದ್ರ ಬಗ್ಗೆ ಅವನು ಕೇಳ್ತಾನೆ. ಈ ಪ್ರಕೃತಿ, ಈ ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ, ಇದನ್ನ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಅವನು ಹೇಳ್ತಾನೆ, ಈ ದೇಹ ಅನ್ನುವಂತಹದ್ದು ಕ್ಷೇತ್ರ. ಈ ಕ್ಷೇತ್ರ ಅಂದ್ರೆ ಈ ದೇಹವನ್ನ ಯಾರು ಅರಿತಿರ್ತಾನೋ ಅವನೇ ಕ್ಷೇತ್ರಜ್ಞ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. 1 ಸೆಕೆಂಡ್. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ಏನು ಅಂದ್ರೆ, ಯಾರು ಈ ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರಿಗೆ ಪರಿಪೂರ್ಣ ಜ್ಞಾನ ಬರುವುದಿಲ್ಲಂತೆ. ಮತ್ತೆ ಏನು ಈಗ ಈ ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಏನಂದ್ರೆ, ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭೆ ತಾನಿ ವೇತಿ ಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ ಅಂತ ಹೇಳಲಾಗಿದೆ. ಅಂದ್ರೆ ಈ ದೇಹ ಕ್ಷೇತ್ರ ಅಂತ ಕರೆಸ್ಕೊಂಡಿದ್ರೆ ಆ ದೇಹದೊಳಗೆ ಇರುವಂತಹ ಕ್ಷೇತ್ರಜ್ಞ ಮತ್ತು ದೇಹದ ಒಡೆಯನನ್ನು ಬಲ್ಲ ಪರಮ ಪ್ರಭು ವಾಸಿಸುತ್ತಾನೆ. ಇಲ್ಲಿ ಕ್ಷೇತ್ರಜ್ಞನಾಗಿ ದೇಹ ಅಷ್ಟೇ ಅಲ್ಲ, ದೇಹದ ಒಡೆಯನನ್ನು ಅಂದ್ರೆ ಜೀವಿಯನ್ನು ಸಹಿತ ಅವನು ಅಂದ್ರೆ ಬಲ್ಲವನು, ತಿಳಿದಿರುವಂತವನಾದಂಥ ಪರಮಾತ್ಮ. ಆದ್ರಿಂದ ಅವನು ಎಲ್ಲಾ ಕ್ಷೇತ್ರಗಳನ್ನು ತಿಳಿದವ ಭಗವಂತ. ಸೊ ಕ್ಷೇತ್ರಜ್ಞ ಮತ್ತು ಪರಮ ಕ್ಷೇತ್ರಜ್ಞ. ಇಲ್ಲಿ ನೋಡಿ, ಕ್ಷೇತ್ರ ಅಂದ್ರೆ ಒಂದು ಶರೀರ ಆದ್ರೆ ಕ್ಷೇತ್ರಜ್ಞರು ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಇಲ್ಲಿ 2 ಕ್ಷೇತ್ರಜ್ಞರು ಇರ್ತಾರೆ. ಒಂದು ಶರೀರದಲ್ಲಿ ಒಂದು ಆತ್ಮ, ಇನ್ನೊಂದು ಪರಮಾತ್ಮ ಕ್ಷೇತ್ರಜ್ಞ, ಆ ಕ್ಷೇತ್ರವನ್ನು ತಿಳಿದವರು. ಉದಾಹರಣೆಗೆ ಒಂದು ರೈತ ಭೂಮಿಯನ್ನು ಹೊಂದಿರ್ತಾನೆ. ಆ ಭೂಮಿಯ ಬಗ್ಗೆ ರೈತನಿಗೆ ಜ್ಞಾನ ಇದೆ, ತನ್ನ ಭೂಮಿ ಹೇಗಿದೆ, ಏನ್ ಮಾಡ್ಬೇಕು ನಾನು ಅನ್ನುವಂಥ ಜ್ಞಾನ ಅವನಿಗಿರುತ್ತೆ. ಅದೇ ರೀತಿಯಾಗಿ ಅದಾದ್ಮೇಲೆ ನಮ್ಮ ಗೌರ್ಮೆಂಟ್ ಆ ಭೂಮಿಯ ಬಗ್ಗೆ ಒಂದಿಷ್ಟು ಜ್ಞಾನವನ್ನ ಖಂಡಿತವಾಗಿ ಹೊಂದಿರುತ್ತೆ, ತಿಳಿದಿರುತ್ತೆ. ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಬೇರೆ ಬೇರೆ ಡೇಟಾಗಳ ಇದರಿಂದ ಅವರು ಹೇಗೆ ಮಾಡಬಹುದು ಅನ್ನುವಂಥದ್ದು. ಸೊ ಆದ್ರಿಂದ ಅವನೇನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ವ್ಯಕ್ತಿಗತ ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪ ಇವುಗಳ ಪರಿಪೂರ್ಣ ತಿಳುವಳಿಕೆಗೆ ಅಂದ್ರೆ ದೇಹದ ಸ್ವರೂಪ, ವ್ಯಕ್ತಿಗತ ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪ, ಈ 3 ಇದರ ಪರಿಪೂರ್ಣ ತಿಳುವಳಿಕೆಗೆ ವೇದ ಸಾಹಿತ್ಯ ಹೇಳುತ್ತೆ ಅದನ್ನೇ ಜ್ಞಾನ ಅನ್ನುವಂಥದ್ದು. ನಿಜವಾದ ಜ್ಞಾನ ಇದು 3 ಅರ್ಥ ಮಾಡಿಕೊಳ್ಳುವಂತಹದ್ದು ಅಂತ ಅದು ಭಗವಂತನ ಅಭಿಪ್ರಾಯ. ಅದರಿಂದ ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳಲಾರದವನಿಗೆ ಪರಿಪೂರ್ಣ ಜ್ಞಾನವಿಲ್ಲ ಅನ್ನುವಂತಹದ್ದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಪ್ರಕಾಶ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಅವನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞ ನಾನು ಅನ್ನೋದನ್ನ ಹೇಳ್ತಾನೆ. ಅದರಿಂದ ಭಗವಂತನೇ ಎಲ್ಲವನ್ನ ಪೂರ್ತಿಯಾಗಿ, ಅವನು ಬರೀ ಒಂದು ಶರೀರಕ್ಕೆ ಸೀಮಿತ ಆಗಿರುವುದಿಲ್ಲ, ಅವನು ಎಲ್ಲಾ ಶರೀರದಲ್ಲಿಯೂ ಪರಮಾತ್ಮನಾಗಿ ಇದ್ದಾನೆ. ಆದ್ರಿಂದ ಅವನಿಗೆ ಆ ಕ್ಷೇತ್ರದ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿದೆ. ಅಷ್ಟೇ ಅಲ್ಲ, ಆ ಕ್ಷೇತ್ರದಲ್ಲಿರುವಂತಹ ಆತ್ಮ, ಜೀವಾತ್ಮ, ಅದು ಸಹಿತ ಅದನ್ನು ತಿಳಿದಿರತ್ತೆ. ಸೊ ಇಲ್ಲಿ ಅವನು ಹೇಳ್ತಾನೆ, ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಅದು ನಿಜವಾದ ಜ್ಞಾನ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಸೊ ಇಲ್ಲಿ ನೋಡ್ಬೋದು, ಈಗ ಒಂದು ಫೀಲ್ಡ್ ಇದೆ, ಇದನ್ನ ಅವನು ತಿಳ್ಕೊಂಡಿರ್ತಾನೆ. ಅದನ್ನ ಬಿಟ್ಟು ಭಗವಂತ ಅದರ ಬಗ್ಗೆ ತಿಳ್ಕೊಂಡಿರ್ತಾನೆ. ಹಾಗೆ ಇದು ಒಂದು
ಇಲ್ಲಿ ಈ ಭೂಮಿಯಲ್ಲಿ ವ್ಯವಸಾಯ ಮಾಡುವಂತವನಿಗೆ ಈ ಭೂಮಿಯ ಬಗ್ಗೆ ತಿಳಿದಿರತ್ತೆ. ಮತ್ತು ಅದನ್ನ ಬಿಟ್ಟು ಭಗವಂತ ಅಂದ್ರೆ ಈಗ ರಾಜ ಹಳೆಯ ಇದರಲ್ಲಿ ಅಥವಾ ಈಗಿನ ಕಾಲದಲ್ಲಿ ಸರ್ಕಾರ, ಅದ್ರ ಬಗ್ಗೆ ಅದರಿಂದ 2 ಕ್ಷೇತ್ರಜ್ಞರು ಅಂತ ನಾವು ಹೇಳಬಹುದು. ಒಂದು ಅಲ್ಲಿ ಉಳುಮೆ ಮಾಡ್ತಾ ಇರುವಂತವನು, ಇನ್ನೊಂದು ಸರ್ಕಾರ. ಆ ರೀತಿಯಾಗಿ ಕ್ಷೇತ್ರ ಆತ್ಮಕ್ಕೆ, ಶರೀರಕ್ಕೆ 2 ಕ್ಷೇತ್ರಜ್ಞರು ಅಂದ್ರೆ ಒಂದು ಆತ್ಮ, ಇನ್ನೊಂದು ಪರಮಾತ್ಮ ಅನ್ನುವಂಥದ್ದು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ಕರ್ತರೊಂದಿಗೆ ಇದನ್ನು ನಿರೂಪಿಸಿದೆ, ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ವೇದಾಂತ. ಹಾ, ಯಾರೋ ಪ್ರಕಾಶ್ ಪ್ರಭು ಸ್ಲೈಡ್ ಚೇಂಜ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಅವ್ರು ಓದ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಜಾಸ್ತಿ ಹ್ಯಾಂಡ್ಸ್ ಬೇಕು, ಹ್ಯಾಂಡ್ಸ್ ಕಡಿಮೆ ಇದೆ ಇವತ್ತು. ಯಾಕೆ? ಹರೇ ಕೃಷ್ಣ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. Just 1 second. ಸೊ ಅವನು ಹೇಳ್ತಾನೆ ವೇದಾಂತ ತರ್ಕದಲ್ಲಿ, ಅಂದ್ರೆ ವೇದಾಂತ ಸೂತ್ರದ ಕರ್ತೃ ಭಗವಂತನಾಗಿರ್ತಾನೆ. ಸೊ ಅವನು ಹೇಳ್ತಾ ಇರುವಂತಹದ್ದು ವೇದಾಂತ ಸೂತ್ರ ರಚಿಸಿದಂತಹ ವೇದವ್ಯಾಸರ ಮುಖಾಂತರ ಅದನ್ನ ರಚಿಸಲಾಗಿದೆ. ಭಗವಂತನೇ ಅದರ ನಿಜವಾದ ಕರ್ತೃ. ಆದ್ರಿಂದ ಅವನೇನ್ ಹೇಳ್ತಾನೆ ಅಂದ್ರೆ, ಈ ಜ್ಞಾನವನ್ನ ಹೇಳಲಿಕ್ಕೆ ಅವನೇ ಉನ್ನತ ಅಧಿಕಾರಿ, ಭಗವಂತನೇ ಉನ್ನತ ಅಧಿಕಾರಿ. ಆದರೆ ವಿದ್ವಾಂಸರು, ಪ್ರಮಾಣೀಭೂತ ಆಚಾರ್ಯರು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನ ಕೊಡುತ್ತಾರೆ. ಯಾಕೆಂದ್ರೆ ಒಂದು ಪರಂಪರೆಯಲ್ಲಿ ಬಂದಾಗ ಅದು ಅವರನ್ನ ಕೇಳಿ ತಿಳ್ಕೊಂಡು, ಮೊದಲೆಲ್ಲ ಈಗ ನಾವು ಓದ್ಬಹುದು, ಸ್ಕ್ರಿಪ್ಚರ್ ಇದೆ, ಬರೆದಿಡ್ತಾರೆ, ಎಲ್ಲ ಹೌದು. ಆದ್ರೆ ಮೊದಲು ಹಾಗಲ್ಲ, ಶ್ರವಣದ ಮುಖಾಂತರ ಜನ ಕೇಳಿಸ್ಕೊಂಡು ಅದು ಹಾಗೆ ಒಂದು ಪರಂಪರೆಯಲ್ಲಿ ಬರುತ್ತೆ ಈ ಜ್ಞಾನ ಅನ್ನುವಂಥದ್ದು. ಆದ್ರೆ ಅವರು ಯಾಕೆ ಹಿಂದಿನ ಆಚಾರ್ಯರ ಸಾಕ್ಷ್ಯವನ್ನ ಕೊಡ್ತಾರೆ ಅಂದ್ರೆ, ಪ್ರಮಾಣವೆಂದು ಈಗ ನಾವು ಕೇಳಿರುವಂತಹದ್ದು. ಇಲ್ಲಿ ನೋಡಿ, ಶ್ರುತಿ ಅಂದ್ರೆ ನಾವು ಕೇಳಿರುವಂತಹದ್ದು. ಈಗ ಜ್ಞಾನವನ್ನ ಒಂದು ಊಹಾತ್ಮಕವಾಗಿ ನಾವು ಏನೋ ಒಂದು ಥಿಂಕ್ ಮಾಡಿ ಅದನ್ನ ಇದು ಮಾಡ್ಬೋದು, ಇಲ್ಲ ಕೇಳಿ ತಿಳಿಬಹುದು ಜ್ಞಾನಾರ್ಜನೆ ಅಲ್ವಾ. ಇಲ್ಲ ಯಾರೋ ಏನೋ ಪುಸ್ತಕವನ್ನ ಬರೆದಿರ್ತಾರೆ, ಅದ್ರ ಬಗ್ಗೆ ಏನೋ ಹೇಳ್ತಾರೆ. ಆದ್ರೆ ನಿಜವಾಗಿ ಪ್ರಮಾಣೀಭೂತವಾದದ್ದು ನಮ್ಮ ಹಿಂದಿನ ಗುರುಗಳನ್ನ ನಾವು ಕೇಳಿ ತಿಳಿದುಕೊಳ್ಳುವಂತಹದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹ, ಶ್ರವಣ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ವೇದಾಂತ ಸೂತ್ರದಲ್ಲಿ ಅಹಂ ತ್ವಂ ತಥಾನ್ಯ ಅಂತ ಹೇಳಿ, ನಾನು, ನೀವು, ನಾನು ಮತ್ತು ಬೇರೆ ಜೀವಿಗಳು ಎಲ್ಲರೂ ಐಹಿಕ ದೇಹಗಳಲ್ಲಿದ್ದರೂ ಅವರು ದಿವ್ಯರು ಅನ್ನುವಂಥದ್ದನ್ನ ಹೇಳಲಾಗಿದೆ. ಆದ್ರಿಂದ ನಾವು ಈ ಶರೀರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ ನೋಡಬಹುದು, ಇಲ್ಲಿ 1 2 3 4 5 ಲೇಯರ್ ಶರೀರದ ಒಳಗಡೆ ನಾವು ಅರ್ಥ ಮಾಡಿಕೊಂಡಾಗ ಈ ಶರೀರ ಹೇಗೆ ಆಗಿದೆ ಅನ್ನೋದಕ್ಕೆ. ಇಲ್ಲಿ ಮೊದಲನೇದಾಗಿ ಅನ್ನಮಯ ಕೋಶ ಅನ್ನುವಂತಹದ್ದು. ಅಂದ್ರೆ ಇದನ್ನ ತೈತರಿಯ ಉಪನಿಷತ್ನಲ್ಲಿ ಹೇಳ್ತಾರೆ, ಬ್ರಹ್ಮ ಪೃಚ್ಛಂ ಪ್ರತಿಷ್ಠಾ, ಅಂದ್ರೆ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ. ಇಲ್ಲಿ ಅನ್ನಮಯ ಅಂದ್ರೆ ಇಲ್ಲಿ ನಮ್ಗೆ ಬದುಕಲಿಕ್ಕೆ ಅನ್ನವೇ ಆಧಾರವಾಗಿರೋದ್ರಿಂದ ಆ ಒಂದು ಕೋಶವನ್ನ ನಾವು ಅನ್ನಮಯ ಕೋಶ ಅಂತ ಕರಿತೇವೆ. ಅನ್ನಮಯ ಕೋಶ ಅಂದ್ರೆ ಶರೀರಕ್ಕೆ ನಮಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ಅಲ್ವಾ ಆಹಾರ. ಅದು ಇದು ಒಂದು ಐಹಿಕ ಸಾಕ್ಷಾತ್ಕಾರದಲ್ಲಿ ಆಗತ್ತೆ ಅಂತ. ಪ್ರಾಣಮಯದಲ್ಲಿ ನೆಕ್ಸ್ಟ್ 2ನೆಯ ಕೋಶ ಪ್ರಾಣಮಯ ಕೋಶ, ಶರೀರದಲ್ಲಿ ಇರುವಂತಹದ್ದು. ಈ ಪ್ರಾಣಮಯ ಕೋಶದಲ್ಲಿ ಪರಮ ಪರಿಪೂರ್ಣ ಸತ್ಯವನ್ನ ಆಹಾರದಲ್ಲಿ ನಾವು ಸಾಕ್ಷಾತ್ಕರಿಕೊಂಡ ಮೇಲೆ ಪರಮ ಸತ್ಯವನ್ನು ಜೀವಲಕ್ಷಣಗಳಲ್ಲಿ ಅಥವಾ ಜೀವಿಗಳ
ರೂಪಗಳಲ್ಲಿ ನಾವು ಸಾಕ್ಷಾತ್ಕರಿಸಿಕೊಳ್ಳುವುದು. ಅಂದ್ರೆ ಈ ಪ್ರಾಣಮಯ ಕೋಶ ನಾವು ಅನ್ನಮಯ ಕೋಶದಿಂದ ಹೊರಗೆ ಬಂದು ಎಲ್ಲಾ ಜೀವಿಗಳು ಎಲ್ಲಾ ರೂಪಗಳಲ್ಲಿ ಎಲ್ಲದರಲ್ಲಿಯೂ ಭಗವಂತನನ್ನ ಕಾಣುವಂತಹದ್ದು. ಮನೋಮಯ ಅಥವಾ ಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಈ ಜ್ಞಾನಮಯದಲ್ಲಿ ಸಾಕ್ಷಾತ್ಕಾರವು ಜೀವಿ ಲಕ್ಷಣಗಳ ಆಚೆ ಯೋಚನೆ, ಅಂದ್ರೆ ಈ ಬರೀ ಜೀವಿಗಳ ಲಕ್ಷಣಗಳ ಆಚೆಗೆ ಏನೋ ಇದೆ ಇದರ ಹಿಂದ್ಗಡೆ, ಯಾರಿರಬಹುದು ಈ ಪ್ರತಿಯೊಂದು ಸೃಷ್ಟಿಯ ಹಿಂದೆ ಅನ್ನುವಂಥದ್ದು, ಅದರ ಬಗ್ಗೆ ಆಲೋಚನೆ ಮಾಡುವಂತಹದ್ದು. ಅದು ಜ್ಞಾನಮಯ ಕೋಶ. ಆಮೇಲೆ ನಾವು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಇಲ್ಲಿ ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ವಿಸ್ತರಣೆಗೆ, ಅನಂತರ ಬ್ರಹ್ಮನ್ ಸಾಕ್ಷಾತ್ಕಾರ. ವಿಜ್ಞಾನಮಯ ಕೋಶದಲ್ಲಿ ನಮಗೆ ಬ್ರಹ್ಮನ್ ಅಂದ್ರೆ ಭಗವಂತನ ಬ್ರಹ್ಮಜ್ಯೋತಿ, ಬ್ರಹ್ಮನ್ ಅಂತ ಅದರ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹದ್ದು ವಿಜ್ಞಾನಮಯ ಕೋಶದಲ್ಲಿ. ಆಮೇಲೆ ನಾವು ಆನಂದಮಯ ಕೋಶ ಅನ್ನುವಂತಹದ್ದು ಏನಿದೆ, ಆನಂದಮಯ ಕೋಶ ಅನ್ನುವಂತಹದ್ದು ಕೊನೆಯದಾಗಿ ಈ ಆನಂದಮಯ ಕೋಶದಲ್ಲಿದ್ದಾಗ ನಾವು ಪರಮಪ್ರಭುವಿನ ಜೊತೆಗೆ ನಿರ್ದಿಷ್ಟವಾದ ಸಂಬಂಧವನ್ನು ನಾವು ಹೊಂದಿರ್ತೇವೆ. ಆನಂದಮಯ, ಇದು ಪರಿಪೂರ್ಣ ಆನಂದಮಯ ಸ್ವಭಾವ ಸಾಕ್ಷಾತ್ಕಾರ. ಇದು ಅತ್ಯಂತ ಅತ್ಯುನ್ನತವಾದಂತಹ ಹಂತ. ಸೊ ಇದು 5 ಹಂತಗಳು. ಇದನ್ನ ಬ್ರಹ್ಮಪುಚ್ಛಂ ಅಂತ ಕರೀತಾರೆ. ಬ್ರಹ್ಮಪುಚ್ಛಂ ಅಂತ. ಇದು ಮೊದಲ 3 ಅನ್ನಮಯ, ಪ್ರಾಣಮಯ, ಜ್ಞಾನಮಯ ಜೀವಿಗಳ ಕ್ಷೇತ್ರಗಳನ್ನ, ಕಾರ್ಯಕ್ಷೇತ್ರಗಳನ್ನ ಒಳಗೊಂಡಿರುತ್ತೆ. ಅನ್ನಮಯ ಇರ್ಬೋದು, ಪ್ರಾಣಮಯ ಇರ್ಬೋದು, ಅಥವಾ ಜ್ಞಾನಮಯ ಕೋಶಗಳು. ಇದು ಒಂದು ಜೀವಿಯ ಕಾರ್ಯಕ್ಷೇತ್ರಕ್ಕೆ ಒಳಗೊಂಡಿರುವಂತಹದ್ದು. ಪರಮಪ್ರಭು ಈ ಕಾರ್ಯಕ್ಷೇತ್ರಗಳ ಹೊರಗೆ ಇರುವಂತವನು. ಆದ್ರೆ ಅವನು ಆನಂದಮಯ, ನಿಜವಾಗಿ ಪರಮಪ್ರಭು ಆನಂದಮಯ ಅಂತ ಅವನಿಗೆ ಕರೆಯುವಂಥದ್ದು. ಅವನನ್ನ ಸಚ್ಚಿತ್ ಆನಂದ ಅಂತ ಕರೀತಾರೆ. ವೇದಾಂತ ಸೂತ್ರವು ಸಹಿತ ಹೇಳುತ್ತೆ, ಅನ್ನಮಯೋಭ್ಯಾಸಾತ್ ದೇವೋತ್ತಮ ಪರಮಪುರುಷನ ಸ್ವಭಾವತಃ ಆನಂದಮಯನು ಅಂತ, ಆನಂದಮಯೋಭ್ಯಾಸಾತ್ ಅಂತ ಹೇಳಲಾಗಿದೆ. ವಿಜ್ಞಾನಮಯ, ಪ್ರಾಣಮಯ, ಜ್ಞಾನಮಯ ಮತ್ತು ಅನ್ನಮಯಗಳಿಗೆ ವಿಸ್ತರಿಸಿಕೊಳ್ತಾನೆ ಯಾವಾಗ ಅವನು ದಿವ್ಯಾನಂದವನ್ನ ಅನುಭವಿಸ್ಲಿಕ್ಕೋಸ್ಕರ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಕಾರ್ಯಕ್ಷೇತ್ರದಲ್ಲಿ ಜೀವಿಯನ್ನೇ ಭೋಕ್ತೃ ಎಂದು ಪರಿಗಣಿಸಲಾಗುತ್ತೆ. ಅಂದ್ರೆ ಈ ಜೀವಿ ಯಾರಿದ್ದಾನೆ, ಆತ್ಮ, ಅವನೇ ನಿಜವಾದ ಭೋಕ್ತೃ ಈ ಕಾರ್ಯಕ್ಷೇತ್ರದಲ್ಲಿ ಅಂತ ಹೇಳಲಾಗತ್ತೆ. ಸೊ ಬ್ರಹ್ಮಸೂತ್ರಗಳನ್ನ ಕಾರ್ಯಕಾರಣಕ್ಕೆ ಅನುಗುಣವಾಗಿ ನಾವು ಜೋಡಿಸಲಿಕ್ಕೆ ಹೋದಾಗ ಇಲ್ಲಿ ನವಿಯದ್ ಅಶ್ರುತೆ, ನಾತ್ಮಾಶ್ರುತೆ ಮತ್ತು ಪರಾತ್ತ ತಶ್ರುತೆ ಅಂದ್ರೆ ಮೊದಲನೇ ಸೂತ್ರ. ಇದು ವೇದಾಂತ ಸೂತ್ರದಲ್ಲಿ ಬಂದಿರುವಂತಹದ್ದು. ಕೆಲವು ಸೂತ್ರಗಳಲ್ಲಿ ಒಂದು ನ ವಿಯದ್ ಅಶ್ರುತೆ, ಇನ್ನೊಂದು ನ ಆತ್ಮಾಶ್ರುತೆ, ಪರಾತ್ತು ತಶ್ರುತೆ. ಮೊದಲನೇ ಸೂತ್ರ ಕಾರ್ಯಕ್ಷೇತ್ರವನ್ನ ಸೂಚಿಸುತ್ತೆ, ಎರಡನೇ ಜೀವಿಯನ್ನ ಸೂಚಿಸುತ್ತೆ, ಮೂರನೇದು ವಿವಿಧ ಅಸ್ತಿತ್ವಗಳ ಅಭಿವ್ಯಕ್ತಿಗಳಲ್ಲಿ ಪರಮ ಒಳಿತಾದ ಪರಮಪ್ರಭುವನ್ನ ಸೂಚಿಸುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳಬಹುದು. ಸೊ ಇದು ಈ ಶರೀರದಲ್ಲಿ ಇರುವಂತಹ 5 ಪ್ರಮುಖ ಕೋಶಗಳು, ಯಾವ್ಯಾವ ಕೋಶಗಳಲ್ಲಿ ಏನೇನಾಗತ್ತೆ ಅನ್ನುವಂಥದ್ದು. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಚ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ಯೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಚಿತ್ಕಲಾ ಮಾತಾಜಿ. ಹರೇ ಕೃಷ್ಣ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿಗೆ ನಾವು ಪಂಚಭೂತಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಪಂಚಭೂತಗಳು ಯಾವುವು?
ಗಾಳಿ, ನೀರು, ವಾಯು, ಅಗ್ನಿ, ಆಕಾಶ. पृथ्वी अप तेजो वायु आकाश. ಆಕಾಶ. ಪೃಥ್ವಿ ಆಪ್ ತೇಜ ವಾಯು ಆಕಾಶ. ಭೂಮಿ, ನೀರು, ತೇಜ ಅಂದ್ರೆ ಬೆಂಕಿ, ವಾಯು, ಆಕಾಶ. ಈ ಪಂಚಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದ. ಈ ಪಂಚಭೂತಗಳು ಮತ್ತೆ ಈ ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು. ಇದು ಅಹಂಕಾರ, ಬುದ್ಧಿ ಇನ್ನೊಂದು ಬರುವಂತಹದ್ದು, ಭಗವಂತನಿಂದ ಬರುವಂತಹದ್ದು. ಆಮೇಲೆ ನಮ್ಮ 10 ಇಂದ್ರಿಯಗಳು ನಾವಿಲ್ಲಿ ನೋಡಬಹುದು. ಇದು ಜಗತ್ತಿನ ಘಟಕಾಂಶಗಳು. ಮೊದಲನೇದಾಗಿ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಇದೆ, ಪಂಚಭೂತಗಳು. ಅನಂತರ ಬರುವಂತಹದ್ದು ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಪ್ರಕೃತಿಯ 3 ಗುಣಗಳು ಯಾವುವು? ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅನ್ನುವಂತ ಅದ್ರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಅದಾದ ಮೇಲೆ 5 ಇಂದ್ರಿಯಗಳು ಬರುತ್ತೆ, ಪಂಚೇಂದ್ರಿಯಗಳು. ಅಂದ್ರೆ ಮೊದಲು ಸ್ಥೂಲ ಶರೀರ ಆಗುವಂತಹದ್ದು. ಸ್ಥೂಲ ಶರೀರ ಈ ನಮ್ಮ ಭೌತಿಕ ಶರೀರ ಆಗುವಂತಹದ್ದು ಹೇಗೆ? ಈ ಪಂಚಭೂತಗಳಿಂದ. ಆದ್ದರಿಂದ ನಾವೇನ್ ಮಾಡ್ತೇವೆ? ಶರೀರವನ್ನ ಕೊನೆಗೆ ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ನಾವು ಹೇಳುವಂತಹದ್ದು. ಪಂಚಭೂತಗಳ ಶರೀರ ಲೀನ ಆಗತ್ತೆ. ಆದ್ರೆ ಆತ್ಮ ಅನ್ನುವಂತಹದ್ದು ಇನ್ನೊಂದು ಶರೀರವನ್ನ ಪಡೆಯುತ್ತೆ. ಸೊ ಇಲ್ಲಿ ಈ 5 ಇಂದ್ರಿಯಗಳು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಬರುತ್ತೆ. ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇರುವಂತಹದ್ದು. ಈಗ 5 ಆಮೇಲೆ ಬರುತ್ತದೆ 5 ಇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಇನ್ನೊಂದು ಯಾವುದು? ಪಂಚೇಂದ್ರಿಯಗಳು. ಚರ್ಮ, ಸ್ಕಿನ್, ಚರ್ಮ ಅನ್ನುವಂಥದ್ದು. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಈ ಕ್ಷೇತ್ರದ ರಚನೆ. ಇದು ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ಯಾವುದು? ಶಬ್ದ, ನಾವು ಕೇಳಿಸ್ಕೊಳ್ಳುವಂತ ಶಬ್ದ. ಕಾಲುಗಳು, ಕೈಗಳು, ಗುದ ಮತ್ತು ಜನನೇಂದ್ರಿಯ. ಸೊ ಇದು ಕರ್ಮೇಂದ್ರಿಯಗಳು. ಇದಾದ್ಮೇಲೆ ಇನ್ನೊಂದು ಇಂದ್ರಿಯ ಇದೆ, ಅವ್ಯಕ್ತವಾದಂತಹ ಇಂದ್ರಿಯ. ಅದು ಯಾವುದು? 5ನೇ ಇಂದ್ರಿಯ, ಅಲ್ಲ 6ನೇ ಇಂದ್ರಿಯ, ಪಂಚೇಂದ್ರಿಯಗಳ ಹೊರತಾಗಿ. ಅದು ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನ ಅಂತರೇಂದ್ರಿಯ ಅಂತ ಹೇಳಲಾಗಿದೆ. ಆದ್ರಿಂದ ಮನಸ್ಸು ಸೇರಿದಂತೆ ಒಟ್ಟು 11 ಇಂದ್ರಿಯಗಳು. ಮನಸ್ಸನ್ನು ಸೇರಿಸಿ ಒಟ್ಟು 11. ಒಂದು 5 ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು, ಇವೆಲ್ಲ ಸೇರಿದ್ರೆ 11 ಆಗತ್ತೆ. ಇಂದ್ರಿಯ ವಸ್ತುಗಳು ಯಾವುದು ಹಾಗಿದ್ರೆ? ಇಂದ್ರಿಯ ವಸ್ತುಗಳು ಈಗ ಆ ಇಂದ್ರಿಯಗಳು ಮಾಡುವಂತ ಕೆಲಸ. ಒಂದು, ಮೂಗು ವಾಸನೆಯನ್ನ ನೋಡುವಂಥದ್ದು, ನಾಲಿಗೆ ರುಚಿಯನ್ನ, ರೂಪ, ಸ್ಪರ್ಶ ಮತ್ತೆ ಶಬ್ದ. ಈ 24 ಘಟಕಾಂಶಗಳಿದೆ. ಎಲ್ಲ ಸೇರಿದ್ರೆ 24 ಆಗತ್ತೆ. 24 ಘಟಕಾಂಶಗಳನ್ನ ಸೇರಿದರೆ ಇದನ್ನ ಕ್ಷೇತ್ರ ಅಂತ ಕರೆಯುವಂತಹದ್ದು. ಇದು ಕ್ಷೇತ್ರವಾಗತ್ತೆ. ಆಮೇಲೆ ಬರುತ್ತೆ ಬಯಕೆ, ದ್ವೇಷ, ಸುಖ ಮತ್ತು ದುಃಖ. ಇದನ್ನ ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳು ಅನ್ನುವಂಥದ್ದು. ನಾವೇನಾದ್ರೂ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಅಲ್ವಾ? ಕರ್ಮ ಮಾಡಿದಾಗ ಏನು? ಬಯಕೆ ಮಾಡಬೇಕು ಅನ್ನುವಂಥ ಬಯಕೆ ಮಾಡುವಂಥದ್ದು. ದ್ವೇಷ ಅಥವಾ ಸುಖ ಮತ್ತು ದುಃಖ, ಇವನ್ನ ಕ್ರಿಯೆ ಪ್ರತಿಕ್ರಿಯೆಗಳು ಅಂತ ಹೇಳ್ತಾರೆ. ಜಡದೇಹದ ಪಂಚಭೂತಗಳ ನಿರೂಪಣೆಗಳು ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನ ಪ್ರತಿನಿಧಿಸುತ್ತವೆ. ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಮನಸ್ಸು, ಅಹಂಕಾರ ಮತ್ತು ಬುದ್ಧಿಗಳ ಪ್ರತಿನಿಧಿಯಾಗಿದೆ ಜೀವ ಲಕ್ಷಣ ಅನ್ನುವಂಥದ್ದು. ಅದರಿಂದ ಯಾವಾಗಲೂ ನಮ್ಮ ಸೂಕ್ಷ್ಮ ಶರೀರ ಅನ್ನೋದು ನಮ್ಮ ಜೊತೆಗೆ ಇರತ್ತೆ. ಆತ್ಮ ಇನ್ನೊಂದು ಶರೀರಕ್ಕೆ ಹೋಗುವಾಗ ಸಹಿತ ಅದು ಹೋಗುವಂತಹದ್ದು. ಅದಕ್ಕಾಗಿ ನಾವು ನೋಡ್ಬೋದು, ಒಂದೇ ಸಮಯದಲ್ಲಿ ಹೌದು ಅವಳಿ ಜವಳಿ ಮಕ್ಕಳೇ ಆದರೂ ಸಹಿತ ಒಟ್ಟಿಗೆ ಒಂದೇ ಸಮಯದಲ್ಲಿ ಹುಟ್ಟಿದ್ರು ಒಬ್ರಿಗೆ ಇನ್ನೊಬ್ಬರ ಗುಣಗಳಿಗೆ ತದ್ವಿರುದ್ಧವಾಗಿರ್ತಾರೆ, ಸೇಮ್ ಇರೋದಿಲ್ಲ. ಯಾಕೆಂದ್ರೆ ಅವರ ಆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅದನ್ನ ಹೊತ್ಕೊಂಡು ಬಂದಿರತ್ತೆ. ಅದರಿಂದ ಅವರು ಬೇರೆ ಬೇರೆ, ಅದರಲ್ಲಿಯೂ ಕರ್ಮಫಲಗಳಿವೆ ಅನ್ನುವಂಥದ್ದು. ಆದ್ದರಿಂದ ಆಮೇಲೆ ಹೇಳ್ತಾನೆ ಭಗವಂತ ಏನು? ಪ್ರಕೃತಿಯ 3 ಗುಣಗಳು ಸತ್ವ, ರಜ ಮತ್ತೆ ತಮೋ.
ಅನ್ನುವಂತಹದ್ದು. ಸೊ ಇವೆಲ್ಲ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಅಮಾನಿತ್ವಂ ಅದಮ್ಯತ್ವಂ ಅಹಿಂಸಾ ಶಾಂತಿ ಮಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನಾಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತೇರನ ಬಿಷ್ಟಂಗಃ ಪುತ್ರಧಾರಾಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣೆ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಾಂ ಅಜ್ಞಾನಂ ಯದತೋನ್ಯಥಾ. ಪವಿತ್ರ ಮಾತಾಜಿ ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಲೋ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿ, ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ವದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹರೇ ಕೃಷ್ಣ ಪ್ರಭುಜಿ. ಈಗ ನಾವು ಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಇದ್ದೇವಲ್ವಾ, ಈ ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದನ್ನ ಭಗವಂತ ಕ್ಲಿಯರ್ ಆಗಿ ಹೇಳ್ತಾನೆ. ಅದರಲ್ಲಿ ಹೇಳ್ತಾನೆ ಅವನು ಇಲ್ಲಿ 24 ಇದೆ ಟೋಟಲ್ ಜ್ಞಾನ ಅಂದ್ರೆ ಏನು ಅನ್ನುವಂಥದ್ರಲ್ಲಿ. ಅದರಲ್ಲಿ ಮೊದಲನೇದಾಗಿ ನಮ್ರರಾಗಿರುವಂತಹದ್ದು. ಯಾವಾಗಲೂ ನಾವು ನಮ್ರರಾಗಿಯೇ ಇರುವಂತಹದ್ದು, ವಿಧೇಯಕರಾಗಿ, ವಿನಮ್ರರಾಗಿ. ಮತ್ತೆ ಜಂಬ ಅನ್ನುವಂಥದ್ದು ನಮ್ಮಲ್ಲಿ ಇರಬಾರದು. ಸೊಕ್ಕು, ನಾನೇ ಎಲ್ಲದಕ್ಕೂ ಕಾರಣ, ಎಲ್ಲವೂ ನನ್ನಿಂದನೇ ಆಗ್ತಾ ಇದೆ ಅನ್ನುವಂಥದ್ದಿದ್ರೆ, ಸೊ ಆ ತರದ್ದು ಜಂಬ ಇದ್ರೆ ಅದು ಅಜ್ಞಾನ, ಅದು ಜ್ಞಾನ ಅಲ್ಲ ಅನ್ನುವಂಥದ್ದು. ಹಿಂಸೆಯ ಪ್ರವೃತ್ತಿಯನ್ನ ನಾವು ಹೊಂದಿದ್ರೆ ಅದು ಅಜ್ಞಾನ, ಅದು ಜ್ಞಾನ ಅಲ್ಲ. ತಾಳ್ಮೆ ಇಲ್ಲದಿದ್ರೆ ಅದು ಅಜ್ಞಾನ, ತಾಳ್ಮೆ ಇದ್ರೆ ಅದು ಜ್ಞಾನ. ಸರಳತೆ, ಸಿಂಪಲ್ ಆಗಿರುವಂತಹದ್ದು, ಯಾವುದೇ ರೀತಿಯಾದಂತಹ ಡಂಬಾಚಾರ ಇರದೇ ಇರುವಂತಹದ್ದು, ನಾವು ಶೋ ಮಾಡುವಂತಹದ್ದು. ಸೊ ಆ ರೀತಿಯಾಗಿ ಇದ್ರೆ ಅದು ಸರಳತೆ ಅಂತ ಕಳಿಸ್ಕೊಳ್ಳೋದಿಲ್ಲ. ನಿಜವಾದ ಗುರುವಿನ ಬಳಿಗೆ ಹೋಗೋದು. ಈಗ ನಾವು ಯಾವುದೋ ಗುರು ಪರಂಪರೆಯಲ್ಲಿ ಇಲ್ಲದಂತಹ ಗುರುಗಳ ಬಳಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಏನಾಗತ್ತೆ? ಯಾಕಂದ್ರೆ ಅವರ ಸೋರ್ಸ್, ಅವರ ಮೂಲಕ್ಕೆ ತಮ್ಮ ಏನು ಅವರ ಕನೆಕ್ಷನ್ ಅನ್ನು ಅವರು ಸ್ಥಾಪಿಸಿಕೊಂಡಿರುವುದಿಲ್ಲ. ಅವರು ಮೂಲದ ಜೊತೆಗೆ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಆದ್ರಿಂದ ನಾವು ಗುರು ಪರಂಪರೆಯಲ್ಲಿ ಇಲ್ಲದ ಗುರುಗಳ ಹತ್ರ ಹೋದ್ರೆ ಅಷ್ಟೇ. ಕೆಲವರು ಈಗ ಓವರ್ ನೈಟ್ ಗುರುಗಳಾಗಿ ಬರ್ತಾರೆ, ಕೆಲವರು ನಾನೇ ಗುರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರ ಸೋರ್ಸ್ ಎಲ್ಲಿದೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅಂತಹ ಗುರುಗಳ ಬಳಿಗೆ ಹೋಗೋ ಮೊದಲು. ಅದರಿಂದ ಇಲ್ಲಿ ಬೇಕಾಗಿರುವಂತಹದ್ದು ನಾವು ನಿಜವಾದ ಗುರುಗಳ ಬಳಿಗೆ ಹೋಗುವುದು. ಯಾರು ನಾವು ನೋಡಿದ್ದೇವಲ್ಲ 4ನೇ ಅಧ್ಯಾಯದಲ್ಲಿ ಗುರು ಪರಂಪರೆ ಜ್ಞಾನ. ಸೊ ಆ ರೀತಿಯಾಗಿ ಜ್ಞಾನವನ್ನ ನಾವು ಎಲ್ಲಿ ಪಡೆಯಬೇಕು ಅನ್ನುವಂಥದ್ದು ಪರಂಪರೆಯಿಂದ ಬಂದಂತಹ ಗುರುಗಳ ಬಳಿಗೆ. ಅವು ಖಂಡಿತವಾಗಿ ಅವರ ಸೋರ್ಸ್ ಭಗವಂತನೇ ಆಗಿರ್ತಾನೆ, ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ಆತ್ಮ ಸಂಯಮ, ಸ್ಥೈರ್ಯ, ಯಾವುದೇ ರೀತಿಯಾದಂಥ ಶೌಚ ಅಂದ್ರೆ ಕ್ಲೀನ್ ಆಗಿರುವಂತಹದ್ದು. ಶೌಚ ಅಂದ್ರೆ ಏನು? ಒಳಗೆ ಹೊರಗೆ, ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ನಾವು ಶುಚಿಯಾಗಿರುವಂತಹದ್ದು. ಸ್ಥೈರ್ಯ, ಯಾವುದಕ್ಕೂ ಧೃತಿಗೆಡದೇ ಇರುವಂತಹದ್ದು. ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಯಾವುದೇ ರೀತಿಯಾದಂತಹ ಕಾಮದ ಕುರಿತಾಗಿ ಯೋಚಿಸಲು ಬಾರದು. ಆ ರೀತಿಯಾದಂತಹದ್ದು ನಿಜವಾದ ಜ್ಞಾನ ಅಂತ ಭಗವಂತ ಹೇಳ್ತಾನೆ. ವೈರಾಗ್ಯ, ವಸ್ತುಗಳಲ್ಲಿ ಅಂದ್ರೆ ಇಂದ್ರಿಯ ತೃಪ್ತಿಯ ವೈರಾಗ್ಯ, ಅದರಿಂದ ನಾವು ಡಿಟ್ಯಾಚ್ ಆಗುವಂತಹದ್ದು. ಅಹಂಕಾರವಿಲ್ಲದಿರುವುದು. ಜನ್ಮ,
ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕುಗಳನ್ನ ಗ್ರಹಿಸುವುದು. ಏನಾಗತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿ, ಜನ್ಮ ಸಾವು ಮುಪ್ಪು ಮತ್ತೆ ರೋಗ ಅಂದ್ರೆ ಅಷ್ಟೇ. ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಅಂದ್ರೆ ಹುಟ್ಟುವುದು, ಮೃತ್ಯು ಸಾವು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಜರ ಅಂದ್ರೆ ನಾವು ಕ್ಷೀಣಿಸುವುದು, ಶರೀರ ಅನ್ನುವಂಥದ್ದು ಮುಪ್ಪಿಗೆ ಹೋಗತ್ತೆ, ಮತ್ತು ರೋಗ ವ್ಯಾಧಿ. ಇವು 4 ಈ ಐಹಿಕ ಪ್ರಪಂಚದಲ್ಲಿ ಇದ್ದಿದ್ದೇ. ನೀವು ಎಷ್ಟೇ ಪ್ರಯತ್ನ ಮಾಡಿ ಭಕ್ತಿಯನ್ನ ಮಾಡಲಿಲ್ಲ ಅಂದ್ರೆ, ಭಗವಂತನಿಗೆ ನಾವು ಶರಣಾಗತರಾಗಲಿಲ್ಲ ಅಂದ್ರೆ, ಇದು ನಮ್ಮನ್ನ ಹಿಡ್ಕೊಂಡಿರುತ್ತೆ ಈ ಜನ್ಮ ಮೃತ್ಯು ಜರ ವ್ಯಾಧಿ. ಅದರಿಂದ ಇಲ್ಲಿ ಅನಾಸಕ್ತಿ, ಇದು ಯಾವುದೇ ರೀತಿಯಾದಂಥ ಯಾವುದೇ ಒಂದು ಐಹಿಕವಾಗಿ ಯಾವುದೇ ಆಸಕ್ತಿ ಇಲ್ಲದೆ ಇರುವಂತಹದ್ದು. ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಭಗವಂತ ಹೇಳಿದಾನೆ. ಆದ್ರೆ ನಮಗೆ ಐಹಿಕ ಪ್ರಪಂಚದಲ್ಲಿ ಮುಂದೆ ಬಂದು ಭಕ್ತಿಯನ್ನ ಮಾಡ್ಕೊಂಡು ಮುಂದೆ ಬರ್ಲಿಕ್ಕೆ ಆಶ್ರಮಗಳಿದಾವೆ. 4 ವಿಧದ ಆಶ್ರಮಗಳು. ಒಂದನೇದು ಬ್ರಹ್ಮಚರ್ಯ ಆಶ್ರಮ ಅಂತ ಕರೀತಾರೆ. ಈ ಬ್ರಹ್ಮಚರ್ಯ ಆಶ್ರಮ ನಿಜವಾಗಿ ನಾವೇನ್ ಮಾಡುವಂತಹದ್ದು, ಆಗ ಯಾವುದೇ ರೀತಿಯಾದಂತಹ ಇದಿಲ್ಲದೆ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳಿಕ್ಕೆ ಅಲ್ವಾ. ಅವನು ಆಗ ಮದುವೆ ಆಗೋದಿಲ್ಲ. ಆಗ ಅವನೇನ್ ಮಾಡ್ಬೇಕು, ಎಲ್ಲವನ್ನ ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು, ಜ್ಞಾನಗಳನ್ನ ತಿಳ್ಕೊಳ್ಬೇಕು, ಗುರುಗಳ ಬಳಿಗೆ ಹೋಗ್ಬೇಕು. ಆಮೇಲೆ ಬರ್ತದೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ನೋಡಿ, ಎಲ್ಲವನ್ನು ಆಶ್ರಮ ಅಂತ ಕರೀತಾರೆ ಇಲ್ಲಿ. ಆಶ್ರಮ ಅಂದ್ರೆ ಯಾರು? ಆಶ್ರಮದಲ್ಲಿ ಯಾರು ಇರ್ತಾರೆ? ಹರೇ ಕೃಷ್ಣ. ಆಶ್ರಮದಲ್ಲಿ ಯಾರು ಇರ್ತಾರೆ? ಋಷಿ ಮುನಿಗಳಿರ್ತಾರೆ. ಅಂದ್ರೆ ಆ ಜ್ಞಾನವನ್ನು ಹೊಂದಿದ್ದಾರೆ. ಅದರಿಂದ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅನ್ನುವಂಥದ್ದು ನಾವು ಮದುವೆ ಮಾಡ್ಕೊಂಡ್ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಗೃಹಸ್ಥರಾಗಿ ಬದುಕಿ ಭಗವಂತನ ಭಕ್ತಿಯನ್ನ ಮಾಡಿ ಮುಂದೆ ಹೋಗುವಂತ. ಆದ್ರೆ ಇಲ್ಲಿ ಹೇಳ್ತಾರೆ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಯಾವಾಗ ನಾವು ಭಕ್ತಿಯನ್ನ ಮಾಡುವಾಗ ಇಲ್ಲಿ ನನ್ನ ಮಕ್ಕಳು ಏನಾಗ್ತಾರೋ, ಈ ಧೃತರಾಷ್ಟ್ರ ಅದನ್ನೇ ಮಾಡ್ದ, ನನ್ನ ಮಕ್ಕಳು ಅಂತ ಬೇರೆಯವ್ರ ಮೇಲೆ ಅಸೂಯೆ ಮಾಡ್ಲಿಕ್ಕೆ ಶುರು ಮಾಡ್ದ. ಅದರಿಂದ ಇಲ್ಲಿ ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ನಾವು ಕುಟುಂಬದಲ್ಲಿ ಇರ್ತೇವೆ, ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡಲೇಬೇಕು. ಒಬ್ಬರಿಗೆ ಗಂಡನಾಗಿ, ಹೆಂಡತಿಯಾಗಿ, ತಂದೆಯಾಗಿ, ತಾಯಿಯಾಗಿ, ಅಥವಾ ಆ ರೀತಿಯಾಗಿ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಆದ್ರೆ ಅದಕ್ಕೆ ನಾವು ಅಂಟುಕೊಳ್ಳಬಾರದು. ಅಂಟುಕೊಳ್ಳೋದಂದ್ರೆ ಗೊತ್ತಾಯ್ತಲ್ಲ, ಧೃತರಾಷ್ಟ್ರ ತನ್ನ ಮಕ್ಕಳ ಸಲುವಾಗಿ ಅಂಟ್ಕೊಂಡ ಹಾಗೆ. ಸೊ ಅದು ನಮ್ಮನ್ನ ಕುರುಡಾಗಿ ಮಾಡುತ್ತೆ. ಅಂತಹ ವಿಷಯದಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರುವುದು. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ. ಯಾವುದು ಇಷ್ಟ ಅನಿಷ್ಟ ಅನ್ನುವಂಥದ್ದು ಯಾವುದೇ ಇರಲಿ, ನಮ್ಮ ಮನಸ್ಸು ಮಾತ್ರ ಭ್ರಮೆಗೊಳಗಾಗಬಾರದು. ಆಗ ನಮ್ಮ ಮನಸ್ಸು ಪೂರ್ತಿಯಾಗಿ ಎಲ್ಲಿರ್ಬೇಕು? ಹರಿಯಲ್ಲಿ ನೆಲೆ ನಿಂತಿರಬೇಕು. ಪರಿಶುದ್ಧವಾದ ಭಕ್ತಿ ಭಗವಂತನಲ್ಲಿ ನೋಡಿ, ಅದನ್ನೇ ಹೇಳ್ತಾನೆ ಅವನು ನೆಕ್ಸ್ಟ್. ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಈಗ ಭಕ್ತರು ಭಗವಂತನ ಪ್ರಜ್ಞೆಯಲ್ಲಿದ್ದಾಗ ನಾವು ಜನರ ಮಧ್ಯದಲ್ಲೇ ಇದ್ರು ನಾವು ಒಬ್ರೇ. ಯಾಕಂದ್ರೆ ನಾವು ಒಬ್ರೇ ಇಲ್ಲಿ. ಯಾಕೆ? ಈ ಐಹಿಕ ಪ್ರಪಂಚದಲ್ಲಿ ಅಲ್ಲ. ನಮ್ಮ ನಿಜವಾದ ಕನೆಕ್ಷನ್ ಎಲ್ಲಿದೆ? ಭಗವಂತನ ಕೈಯಲ್ಲಿರುವುದರಿಂದ. ಆದ್ರಿಂದ ಏಕಾಂತ ಪ್ರದೇಶ, ನಾನು ಒಂದ್ ಕಡೆ ಇರಬೇಕು, ಒಬ್ಬನೇ ಇರಬೇಕು, ಭಗವಂತನನ್ನ ಧ್ಯಾನಿಸಬೇಕು ಅನ್ನುವಂತ ಒಂದು ಅಭಿಲಾಷೆ ಅವರ ಹತ್ರ ಇರಬೇಕು. ಇದು ಜ್ಞಾನ ಅಂತ ಹೇಳ್ತಾನೆ ಭಗವಂತ. ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದೆ ಇರುವುದು ಜ್ಞಾನ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು ಜ್ಞಾನ. ಆತ್ಮ ಸಾಕ್ಷಾತ್ಕಾರದ ಮಹತ್ವ. ಯಾಕೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಬೇಕು? ಯಾಕೆ ಆತ್ಮ ಜೀವಿ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಬೇಕು? ಅದನ್ನ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ಪರಿಪೂರ್ಣ ಸತ್ವದ ತತ್ವಜ್ಞಾನಾರ್ಥವೇಷಣ. ಪರಿಪೂರ್ಣ ಸತ್ಯ ಯಾವುದು? ಪರಿಪೂರ್ಣ ಸತ್ಯ ಹೇಳಿ. ಪರಿಪೂರ್ಣ ಸತ್ಯ ಯಾವುದು? ಪರಮಾತ್ಮ, ಭಗವಂತ, ಕೃಷ್ಣ ಪರಮಾತ್ಮ ಹೌದು. ಬಟ್ ಆತ್ಮ ಪರಮಾತ್ಮ, ಪರಮಾತ್ಮನ ಮೇಲೆ ನಿಜವಾದ ಭಗವಂತ ಇರ್ತಾನೆ. ಅದರಿಂದ ಪರಿಪೂರ್ಣ ಸತ್ಯ ಭಗವಂತ. ಅದು ಅವನು ಜ್ಞಾನದ ಗುರಿ. ಜ್ಞಾನನೂ ಹೌದು, ಅವನು ಪೂರ್ತಿಯಾದ ಜ್ಞಾನನೂ ಹೌದು. ಅದರಿಂದ ನೀವು ಯಾವುದೇ ಜ್ಞಾನವನ್ನು ತೆಗೆದುಕೊಳ್ಳಿ, ಅದು ಕೊನೆಗೆ ಎಂಡಾಗುವುದೇ ಪರಿಪೂರ್ಣ ಸತ್ಯನಲ್ಲಿ. ಆ ಪರಿಪೂರ್ಣ ಸತ್ಯನೇ ಭಗವಂತ.
ಅಲ್ಲಿ ತತ್ವಜ್ಞಾನಾರ್ಥ ಅನ್ವೇಷಣೆ, ಪರಿಪೂರ್ಣ ಸತ್ಯದ. ಯಾಕೆಂದ್ರೆ ಅವನನ್ನ ಪರಿಪೂರ್ಣವಾಗಿ ನಾವು ನೋಡ್ಬೇಕಂದ್ರೆ ತತ್ವಜ್ಞಾನ, ತತ್ವಶಾಸ್ತ್ರಗಳನ್ನ ತಿಳ್ಕೊಂಡು ನಾವು ಅನ್ವೇಷಣೆಯನ್ನ ಮಾಡುವಂತಹದ್ದು. ಭಗವಂತ ಎಲ್ಲಿದ್ದಾನೆ ಅವನನ್ನ ಹುಡುಕುವಂತಹದ್ದು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಅವನನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಶುದ್ಧ ಭಕ್ತಿಯಲ್ಲಿ ಮಾತ್ರ ಅದು ಸಾಧ್ಯ. ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಬಹಳ ನಾವು ಮಾಡಬೇಕು, ನಮ್ಮ ಮನಸ್ಸನ್ನ ಅವನಲ್ಲಿ ತರಬೇಕು. ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪಿಸಬೇಕು. ಇವೆಲ್ಲ ಜ್ಞಾನ ಎಂದು ಅವನು ಹೇಳ್ತಾ ಇದ್ದಾನೆ. ಇಲ್ಲದಿರುವುದು ಅಜ್ಞಾನ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸೊ ಇದು ಜ್ಞಾನ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಂಡಿರುವಂಥದ್ದು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ಪ್ರಭು ಪ್ರಭು ಪ್ರಭುಜಿ ಹರೇ ಕೃಷ್ಣ ಓದಿ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವೆಯುವೆಯೋ ಆ ಜಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನಲ್ಲಿ ಕಾರಣದಾಚೆ ಇದೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸೊ ಇಲ್ಲ ಅವನು ಹೇಳ್ತಾ ಇರುವಂತಹದ್ದು, ಯಾವ ಜ್ಞಾನವನ್ನ ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ, ಈ ಜ್ಞಾನದಿಂದ ಏನಾಗುತ್ತೆ, ನಮಗೆ ಅಮೃತ ಸಿಗತ್ತೆ. ಈ ಜ್ಞಾನ ನಮಗೆ ಶಾಶ್ವತವಾದಂತಹ ಭಗವದ್ಧಾಮವನ್ನ ತೋರಿಸುತ್ತೆ. ಆದ್ರಿಂದ ಅದನ್ನ ಅಮೃತ ತತ್ವ ಅಂತ ಭಗವಂತ ಹೇಳ್ತಾನೆ. ಅದು ಜ್ಞೇಯವಾದದ್ದು, ಅಂದ್ರೆ ಅದೇ ನಿಜವಾದ ಜ್ಞಾನದ ಗುರಿ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್, ಅಂದ್ರೆ ಭಗವಂತ ಹೇಳ್ತಾನೆ ಅವನು ಬೇರೆ, ಭಗವಂತನೇ ಬೇರೆ, ಅವನ ಬ್ರಹ್ಮನ್ ಹಂತವೇ ಬೇರೆ. ಆದ್ರೆ ಅವನು ಹೇಳ್ತಾನೆ ಅನಾದಿ, ಅದಕ್ಕೂ ಆದಿ ಇಲ್ಲ. ಭಗವಂತ ಎಷ್ಟು ಅನಾದಿ, ಅದೇ ರೀತಿಯಾಗಿ ಅವನ ಈ ಬ್ರಹ್ಮನ್ ಅಂದ್ರೆ ಅವನ ನಿರಾಕಾರ ರೂಪವೂ ಅಷ್ಟೇ ಅನಾದಿ. ಅವನು ಇಲ್ಲಿ ಬ್ರಹ್ಮನ್ ಅಂದ್ರೆ ನಿರಾಕಾರ ರೂಪ, ಅವನ ನಿರಾಕಾರ ರೂಪ. ಅದ್ರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಅದರಿಂದ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ, ಈ ನಮ್ಮ ಐಹಿಕ ಪ್ರಪಂಚದ ಹೊರಗಿದೆ ಅದು ಅವನ ನಿರಾಕಾರ ರೂಪ. ಅದರಿಂದ ಯಾರು ಭಗವಂತನ ನಿರಾಕಾರ ರೂಪಕ್ಕೆ ಹೋಗ್ಲಿಕ್ಕೆ ಬಯಸ್ತಾರೋ ಅವರು ಬ್ರಹ್ಮನ್ ಹಂತಕ್ಕೆ ಹೋಗಲಿಕ್ಕೆ ಬಯಸ್ತಾರೋ ಅವರು ಒಂದ್ಸಲ ಅಲ್ಲಿ ಹೋಗ್ಬಹುದು. ಅಲ್ಲಿಂದ ಮುಂದೆ ಅವರು ಭಗವತ್ ಸಾಕ್ಷಾತ್ಕಾರವನ್ನ ಪಡಿಬಹುದು. ಆದ್ರೆ ಶಾಸ್ತ್ರ ಹೇಳುತ್ತೆ, ರೂಪಾದರು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರು ಬ್ರಹ್ಮನ್ ಹಂತಕ್ಕೆ ಒಂದ್ಸಲ ಹೋದ್ರೆ ಮತ್ತೆ ತಿರ್ಗಾ ಬರ್ಬಹುದಂತೆ, ಕೆಳಗೆ ಬೀಳಬಹುದು. ಅವರು ಭಕ್ತಿಯನ್ನು ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗಿ ಪರಿಪೂರ್ಣ ಸತ್ಯನ ಅರಿವು ಆಗದೆ ಇದ್ರೆ ಆದ್ರೆ ಈ ಬ್ರಹ್ಮನ್ ಅಂತ ಅವನ ನಿರಾಕಾರ ರೂಪ ಏನಿದೆಯಲ್ಲ ಅದು ಪರಿಪೂರ್ಣ ಸತ್ಯ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ ಅನ್ನೋದನ್ನ ಹೇಳ್ತಾನೆ. ಸರ್ವೇಂದ್ರಿಯ ಗುಣಾಭ್ಯಾಸಂ ಸರ್ವೇಂದ್ರಿಯ ವಿವರ್ಜಿತಂ ಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃ ಚ. ದಿವ್ಯ ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಸೊ ಪರಮಾತ್ಮ ಅವನನ್ನ ಋಷಿಕೇಶ ಅಂತ ಕರೀತಾರೆ. ಋಷಿಕೇಶ ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯ, ಎಲ್ಲಾ ಇಂದ್ರಿಯಗಳನ್ನು ಅವನು ನಿಗ್ರಹಿಸುವನು. ಆದ್ರೆ ಭಗವಂತನಿಗೆ ಇಂದ್ರಿಯಗಳು ಇಲ್ಲ. ಅವನ ಇಂದ್ರಿಯಗಳು ಆಧ್ಯಾತ್ಮಿಕವಾದದ್ದು, ನಮ್ಮ ತರ ಭೌತಿಕವಾದಂತಹ ಇಂದ್ರಿಯಗಳಲ್ಲ. ಮತ್ತೆ ಇದು ಶಾಶ್ವತವೂ ಅಲ್ಲ ಅಂದ್ರೆ ಈ ಇಂದ್ರಿಯಗಳು. ಅದರಿಂದ ಅವನ ಇಂದ್ರಿಯ ಏನಿದೆಯಲ್ಲ, ಸೊ ಅವನ ಎಲ್ಲಾ ರೀತಿಯ, ಅವನ ಒಂದು ಇಂದ್ರಿಯ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡುತ್ತೆ. ನಾವು ಅಂದ್ರೆ ಒಬ್ಬರು ಮಗುವನ್ನ ಪಡೆಯಬಹುದು ಆ ರೀತಿಯಾಗಿ. ಸೊ ಅವನ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತವೆ. ಜೀವರಾಶಿಯನ್ನು ಪರಿಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನ ಅವನು ಮೀರಿದ್ದಾನೆ. ನಿಸರ್ಗದ ಗುಣ ಅಂದ್ರೆ ಯಾವುದಿಲ್ಲ? ನಿಸರ್ಗ ಐಹಿಕ ಪ್ರಪಂಚ, ಅದರ ಗುಣ ತ್ರಿಗುಣ, ಸತ್ವರಜ ತಮ. ಸೊ ಅದನ್ನೆಲ್ಲ ಅವನು ಮೀರಿದ್ದಾನೆ.
ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು, ಅವನು ಎಲ್ಲವೂ ಅವನ ಅಧೀನವೇ ಅನ್ನೋದನ್ನ ಅವನಿಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಶಿವಕುಮಾರ್, ಹರೇ ಕೃಷ್ಣ ಪ್ರಭುಜಿ. ಪರಮಸತ್ಯನು ಎಲ್ಲ ಜೀವಿಗಳ ಒಳಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಹರೇ ಕೃಷ್ಣ ಪ್ರಭು. ನೋಡಿ, ಭಗವಂತ ಪರಮಾತ್ಮನಾಗಿ ಚರಾಚರ ವಸ್ತುಗಳಲ್ಲಿ ಇದ್ದಾನೆ. ಅವನ ಎಲ್ಲ ಕಡೆ ಇದ್ದಾನೆ. ನಮ್ಮ ಆತ್ಮದ ಒಳಗೂ ಇದ್ದಾನೆ, ನಮ್ಮ ಶರೀರದಲ್ಲೂ ಇದ್ದಾನೆ, ಶರೀರದ ಹೊರಗೂ ಇದ್ದಾನೆ. ಆದ್ರೆ ಅವನು ಅವ್ಯಕ್ತ. ಅವನನ್ನು ನೋಡ್ಲಿಕ್ಕೆ ನಮ್ಗೆ ಈ ಕಣ್ಣಿನಿಂದ ಸಾಧ್ಯವಿಲ್ಲ. ಈ ಕಣ್ಣು ಪರಿಪೂರ್ಣ ಅಲ್ಲ, ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ಅದರಿಂದ ನಾವು ಎಷ್ಟೋ ಅವ್ಯಕ್ತವಾದಂತಹದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಈ ಕಣ್ಣುಗಳಲ್ಲಿ. ಅದರಿಂದ ಉದಾಹರಣೆಗೆ ನಾವು ಗಾಳಿಯನ್ನ ಅನುಭವಿಸ್ತೇವೆ. ಗಾಳಿ ನಾವು ಗೊತ್ತಾಗತ್ತೆ, ಆದ್ರೆ ಗಾಳಿಯನ್ನ ನೋಡ್ಲಿಕ್ಕೆ ಸಾಧ್ಯನಾ? ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಒಂದು ಅವ್ಯಕ್ತ ಸ್ಥಿತಿಯೇ, ಅದರ ಅನುಭವ ಆಗತ್ತೆ. ಅದೇ ರೀತಿಯಾಗಿ ಅವನು ಹೇಳ್ತಾನೆ ಇಲ್ಲಿ, ಸೂಕ್ಷ್ಮನಾದ್ರಿಂದ ಐಹಿಕ ಇಂದ್ರಿಯಗಳು ಅವನನ್ನ, ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹು ದೂರದಲ್ಲಿ, ಅವನು ದೂರದಲ್ಲೇ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೋದು. ಅವನು ಎಲ್ಲಿರ್ತಾನೆ? ಅವನು ವೈಕುಂಠದ ಕೇಂದ್ರ ಬಿಂದು ವೃಂದಾವನದಲ್ಲಿರ್ತಾನೆ. ಅವನು ಅಲ್ಲಿದ್ರು, ಆದ್ರೆ ಅವನು ತನ್ನನ್ನು ತಾನು ವಿಸ್ತರಿಸ್ಕೊಳ್ತಾನೆ. ಎಲ್ಲ ಕಡೆ ಪರಮಾತ್ಮನಾಗಿಯೂ ಇದ್ದಾನೆ. ಅದರಿಂದ ಬಹು ದೂರದಲ್ಲಿದ್ರೂ ಸಹಿತ ಅವನು ಹತ್ತಿರದಲ್ಲಿಯೇ ಇದ್ದಾನೆ. ನಮ್ಮ ಹೃದಯದಲ್ಲಿದ್ದಾನೆ ಪರಮಾತ್ಮನಾಗಿ ಅನ್ನುವಂಥದ್ದು. ಜ್ಯೋತಿಷಾಮಪಿ ತೇಜೋಸ್ಮಿನ್, ಜ್ಯೋತಿಷಾಮಪಿ ತೇಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಪ್ರತಿಷ್ಠಿತನಾಗಿದ್ದಾನೆ. ಹರೇ ಕೃಷ್ಣ. ನಾವು ಮೂರ್ತಿಯ ಪ್ರತಿಷ್ಠೆಯನ್ನ ಮಾಡ್ತೇವಲ್ಲ ದೇವಸ್ಥಾನಗಳಲ್ಲಿ, ಅದೇ ರೀತಿಯಾಗಿ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನು ಅಲ್ಲಿ ಅಲ್ಗಾಡೋದಿಲ್ಲ, ಅವನಲ್ಲಿ ಇರ್ತಾನೆ. ಆದ್ರೆ ಅವನು ಒಬ್ಸರ್ವರ್ ತರ ಇರ್ತಾನೆ. ಅವನು ಎಲ್ಲವನ್ನ ನೋಡ್ತಾ ಇರ್ತಾನೆ. ಆದ್ರೆ ಅದ್ ಯಾವ್ದಕ್ಕೂ ಅವನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನ್ ಮಾಡ್ತಾ ಇದೀಯಾ, ಮಾಡ್ಕೊ, ಏನ್ ಬೇಕಾದ್ರೂ ಮಾಡ್ಕೊ. ನಿನ್ಗೆ ಒಂದು ಒಂದು ಸ್ವಾತಂತ್ರ್ಯ, ಬುದ್ಧಿ ಎಲ್ಲವನ್ನ ಕೊಟ್ಟಿದ್ದಾನೆ. ಅದನ್ನ ನೀನ್ ಮಾಡು, ಏನ್ ಮಾಡ್ತೀಯ ಮಾಡ್ಕೊ ಅಂತ ಅವನಲ್ಲಿ ಸುಮ್ಮನೆ ಇರ್ತಾನೆ ಪರಮಾತ್ಮನಾಗಿ. ಅದರಿಂದ ಅವನಿಲ್ಲಿ ಎಲ್ಲಾ ಪ್ರಕಾಶಮಾನ, ಈ ಬೆಳಕೇನಿದೆಯಲ್ಲ, ಆ ಬೆಳಕಿನ ಮೂಲವೇ ಅವನು. ಎಲ್ಲಾ ಪ್ರಕಾಶಮಾನ ವಸ್ತುಗಳ ಮೂಲ ಅವನು. ಈ ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಅದರಿಂದ ಈ ಜಡವಸ್ತು ಅಂದ್ರೆ ಯಾವುದು? ಪಂಚಭೂತಗಳಿಂದ ಆಗಿರುವಂತಹದ್ದು. ಅದರ ಹೊರಗೆ ಅವನಿರುವಂತಹದ್ದು. ಜ್ಞಾನ ಮತ್ತು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ ಎಲ್ಲ ಅವನೇ. ಜ್ಞಾನನೂ ಹೌದು, ಜ್ಞಾನದ ವಸ್ತುವು ಅವನೇ, ಜ್ಞಾನದ ಗುರಿ. ಯಾಕೆ, ಎಲ್ಲಿ ಹೋಗ್ಬೇಕು ನಾವು, ಅದು ಆವಾಗ ನಮಗೆ ಜ್ಞಾನವನ್ನ ಕೊಡುತ್ತೆ, ಪರಿಪೂರ್ಣ ಜ್ಞಾನವನ್ನ ಕೊಡುತ್ತೆ. ಅದರಿಂದ ಅವನು ಎಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನಾಗಿ ಇದ್ದಾನೆ ಅನ್ನುವಂಥದ್ದು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ಹರೇ ಕೃಷ್ಣ. ಸಂಗೀತಾ ಮಾತಾಜಿ. ಹೀಗೆ ನಾನು ಕ್ಷೇತ್ರ ಅಂದ್ರೆ ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಧ್ಯೇಯ. ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ,
ಅಂದ್ರೆ ಅವನು ಕ್ಷೇತ್ರ ಮತ್ತು ಜ್ಞಾನಕ್ಕೆ ನಿಲುಕುವುದಂದರೆ ಜೇಯ. ಅಂದ್ರೆ ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ. ಅದು ಜೇಯ ಅಲ್ಲ, ಜ್ಞೇಯ, ಜ್ಞಾನದ ಗುರಿ. ಇದನ್ನೆಲ್ಲ ಅವನು ಭಗವಂತ ನಮಗೆ ಹೇಳಿದ್ದಾನೆ. ಕ್ಷೇತ್ರದ ಬಗ್ಗೆ ಹೇಳ್ದ, ಜ್ಞಾನದ ಬಗ್ಗೆ ಹೇಳ್ದ, ಜ್ಞೇಯದ ಬಗ್ಗೆ ಹೇಳ್ದ, ಜ್ಞಾನದ ಗುರಿಯ ಬಗ್ಗೆ. ಹೀಗೆ ಎಲ್ಲ ಹೇಳಿದ್ದೇನೆ ನಾನು ನಿನಗೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಯಾವಾಗ ನಮಗೆ ಅರ್ಥ ಆಗುತ್ತೋ ಆವಾಗ ನಾವು ಭಗವಂತನ ಸ್ವರೂಪವನ್ನು, ಅವನ ಸ್ವಭಾವವನ್ನ ಪಡೀತಾರೆ. ಅಂದ್ರೆ ಹೇಗೆ ಒಂದು ಸಮುದ್ರದ ನೀರನ್ನ ಹೊರಗೆ ತೆಗೆದಾಗ ಒಂದು ಸ್ವಲ್ಪ ನೀರು ಅದು ಸಮುದ್ರದ ಗುಣಲಕ್ಷಣಗಳನ್ನ ಹೊಂದಿರುತ್ತೆ, ಆದ್ರೆ ಆ ನೀರು ಸಮುದ್ರ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ. ಸೊ ಆದ್ರಿಂದ ಒಂದು ಜೀವಿ ಭಗವಂತನ ಗುಣಲಕ್ಷಣಗಳನ್ನ ಪಡೆದಿದ್ದರಿಂದ ಅವನು ಭಗವಂತ ಆಗಲಿಕ್ಕೆ ಸಾಧ್ಯನಾ? ಇಲ್ಲ ಪ್ರಭುಜಿ. ಅಷ್ಟೇ, ನಾವು ಒಂದು ಅಣು, ಅವನು ವಿಭು. ಆದ್ರಿಂದ ಕೆಲವರು ಹೇಳ್ಬೋದು ನಾನೇ ದೇವರು ಅಂತ ಕೆಲವರು. ಆದ್ರೆ ಯಾವತ್ತೂ ಜೀವಿ ಭಗವಂತ ಆಗಲಿಕ್ಕೆ ಸಾಧ್ಯವಿಲ್ಲ. ಅವನ ಗುಣಲಕ್ಷಣಗಳನ್ನ ಪಡೆಯಬಹುದು. ಆದ್ರೆ ಯಾರು ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೋ ಅವರು ನನ್ನ ಸ್ವಭಾವವನ್ನು ಪಡಿತಾರೆ ಅಂತ ಅವನು ಹೇಳ್ತಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ. ಈ ಪ್ರಕೃತಿ ಮತ್ತೆ ಜೀವಿ ಎರಡು ಹೇಳ್ತಾ ಇದೆ ನೋಡಿ ಭಗವಂತ. ಬಹಳ ಇಂಪಾರ್ಟೆಂಟ್ ವಿಷಯ. ಈ ಜೀವಿ ಅನ್ನುವಂಥವನು ಅನಾದಿ, ಈ ಪ್ರಕೃತಿ ಅನ್ನುವಂತಹದ್ದು ಆದಿಯೇ ಇಲ್ಲದೆ ಇರುವಂತಹದ್ದು, ಅನಾದಿ. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು ಅಂತ ಹೇಳ್ತಾನೆ. ಈ ಜೀವಿಗಳ ಮಾರ್ಪಾಡಾಗತ್ತೆ ಅಲ್ವಾ, ಬೇರೆ ಬೇರೆ. ಇದೆಲ್ಲ ಪ್ರಕೃತಿಯಿಂದ, ಈ ಪ್ರಕೃತಿಯಲ್ಲಿ ಮಾತ್ರ ಇದಾಗ್ಲಿಕ್ಕೆ ಸಾಧ್ಯ. ಈ ಪ್ರಕೃತಿಯಲ್ಲಿ ಮಾತ್ರ ಎಲ್ಲ 84 ಲಕ್ಷ ಜೀವರಾಶಿಗಳು ಇರ್ಲಿಕ್ಕೆ ಸಾಧ್ಯ, ಮನುಷ್ಯನನ್ನು ಹಿಡಿದು. ಆದ್ರೆ ಅದು ಐಹಿಕ ಪ್ರಕೃತಿ. ಆದರೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಅದಿರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇಲ್ಲಿ ಮಾತ್ರ ಎಲ್ಲ ಇರ್ಲಿಕ್ಕೆ. ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಎಂದು ತಿಳಿಯಬೇಕು ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಎಲ್ಲ ಇದೆ, ಮೊದಲಿಂದನೂ ಇತ್ತು ಆ ತರ ಅನಾದಿ ಅನ್ನೋದನ್ನ ಹೇಳ್ತಾನೆ. ಆದ್ರೆ ಅವರು ಮಾರ್ಪಾಡು ಆಗ್ತಾ ಇರತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಹರೇ ಕೃಷ್ಣ. ಪ್ರತಿಯೊಂದಕ್ಕೂ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ? ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣ ಪ್ರಕೃತಿ. ಈ ಪ್ರಕೃತಿಯೇ ಐಹಿಕ ಕಾರ್ಯಕಾರಣಗಳ ಕಾರಣ, ಈ ಪ್ರಕೃತಿ ಅನ್ನುವಂತಹದ್ದು. ಆದ್ರಿಂದ ಇಲ್ಲಿ ನಮಗೆ ಏನು ಸುಖ ದುಃಖಗಳಿದಾವೆ, ಆ ಸುಖ ದುಃಖಗಳಿಗೆ ಇಲ್ಲಿ ಈ ಜೀವಿ ಕಾರಣ. ಯಾಕೆ ಆ ಜೀವಿ ಕಾರಣ ಹೇಳಿ? ಇಲ್ಲಿ ಬರುವಂತಹ ಸುಖ ದುಃಖಗಳೇನಿದೆ ಇಲ್ಲಿಗೆ, ಅದಕ್ಕೆ ಜೀವಿ ಕಾರಣ. ಯಾಕೆ ಆ ಜೀವಿಯು ಕಾರಣ? ಎನಿ ಗೆಸ್? ತುಂಬಾ ಚಿಂತನೆ ಮಾಡುವ ಈ ಜೀವಿ ಕಾಮ್ಯ ಕರ್ಮಗಳನ್ನ ಮಾಡ್ತಾನೆ, ಕರ್ಮ ಫಲಗಳನ್ನ ಅನುಭವಿಸ್ತಾನೆ. ಆದ್ರಿಂದ ಅದಕ್ಕೆ ಅವನು ಕಾರಣನಾಗ್ತಾನೆ. ಅದರಿಂದ ಈ ಜೀವಿ ಒಂದು ಚಿಕ್ಕ ಸೊಳ್ಳೆಗೂ ಸಹಿತ ತಾನು ಈ ಜೀವದಲ್ಲಿ ಪರ್ಮನೆಂಟ್ ಆಗಿ ಇದ್ದೀನಿ ಅನ್ನುವಂತ ಒಂದು ಭಾವನೆ ಇರುತ್ತೆ. ಹೇಗೆ ಅದು ನಾವು ಹೊಡಿಲಿಕ್ಕೆ ಹೋದ್ರೆ ತಪ್ಸ್ಕೊಂಡು ಓಡೋಗತ್ತೆ ಅಲ್ವಾ? ಅದರಿಂದ ಈ ಜೀವಿಗೆ ಏನಂದ್ರೆ ಈ ಶರೀರ ನಾನು ಪರ್ಮನೆಂಟ್ ಆಗಿ ಶರೀರದಲ್ಲಿ ಇರ್ತೇನೆ ಅನ್ನುವಂತಹದ್ದು. ಅದರಿಂದ ಜೀವಿ ಏನ್ ಮಾಡ್ತಾನೆ, ಬೇರೆ ಬೇರೆ ಇಂದ್ರಿಯ ಸುಖಗಳಿಂದ
ಈ ಜೀವಿ ಹುಟ್ಟುತ್ತಾನೆ, ಬೇರೆ ಬೇರೆ ರೀತಿಯಾದ ಶರೀರವನ್ನ ಪಡಿತಾನೆ. ಅವನಿಗೆ ಈ ದೇಹದಲ್ಲಿ ಇರಬೇಕಂತ ಅವನಿಗೆ ಬಹಳ ಆಸೆ ಆಗತ್ತೆ. ಯಾವುದೇ ದೇಹದಲ್ಲಿ ಇರಲಿ, ಯಾವುದೇ ಪ್ರಾಣಿ ಆಗಿರ್ಲಿ ಅಲ್ವಾ, ಯಾರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿ ಬೇಕಿದ್ರೆ. ಆದ್ರಿಂದ ಇಂತಹ ಸುಖ ದುಃಖಗಳಿಗೆ ಅವನ ದೇಹ, ಅವನ ಮೂಲ ಸ್ಥಿತಿಯ ಭೋಗದ ವಿಷಯದಲ್ಲಿ ಅನುಮಾನ, ಇದರಿಂದ ಬರುವಂತಹದ್ದು. ಅವನ ಇಂದ್ರಿಯ ತೃಪ್ತಿಯೇ ಇದಕ್ಕೆ ಕಾರಣ ಅನ್ನುವಂತಹದ್ದು. ಆದರೆ ಪ್ರಭುಪಾದರು ಹೇಳ್ತಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ರೀತಿಯಾದಂತಹ ಶರೀರ ನಮಗಿಲ್ಲ. ನಮಗೆ ಆಧ್ಯಾತ್ಮಿಕವಾದಂತಹ ಪರ್ಮನೆಂಟ್ ಶರೀರ ಸಿಗ್ತದೆ ಆತ್ಮಕ್ಕೆ. ಸೊ ಆತ್ಮ ಶರೀರ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಐಹಿಕ ಪ್ರಪಂಚದಲ್ಲಿ ಕರ್ಮಫಲಗಳಿಗೆ ಅನುಸಾರವಾಗಿ ನಮ್ಗೆ ಶರೀರ ಸಿಕ್ಕಿದ್ರೆ, ನಾವು ಒಂದ್ಸಲ ಭಗವದ್ಧಾಮವನ್ನ ಸೇರಿದಾಗ ನಮಗೆ ಆಧ್ಯಾತ್ಮಿಕವಾದಂತಹ ಶಾಶ್ವತ ಶರೀರ ನಮಗೆ ಸಿಗ್ತದೆ, ಆತ್ಮಕ್ಕೆ ಸಿಗ್ತದೆ ಅನ್ನುವಂಥದ್ದನ್ನ ನಮ್ಮ ಶಾಸ್ತ್ರಗಳು ದೃಢಪಡಿಸ್ತವೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಹರೇ ಕೃಷ್ಣ. ಚಿತ್ಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನಿಗೆ 3 ಗುಣಗಳು, ತ್ರಿಗುಣಗಳು. ನಾಳೆ ನೋಡೋಣ ಈ 3 ಗುಣಗಳ ಬಗ್ಗೆ. ಆದರೆ ಅದರ ಪ್ರಕಾರ ಅವನು ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಯಾಕೆಂದ್ರೆ ಅವನು ಐಹಿಕ ಪ್ರಕೃತಿಯೊಡನೆ ಅವನು ಸಹಯೋಗ, ಅದಕ್ಕೆ ಕಾರಣ. ಸಹಯೋಗ ಅಂದ್ರೆ ಏನು? ಅದರ ಜೊತೆಗೆ ನಾವು ಕೋ ಲಿವಿಂಗ್ ಅಲ್ವಾ. ಈ ಪ್ರಕೃತಿಯ ಜೊತೆಗೆ ನಾವು ಎಷ್ಟೋ ಸಲ ಹೇಳ್ತೇವೆ, ನಾವು ಪ್ರಕೃತಿಯಲ್ಲಿ ಏನೇನಿದೆ ಅದ್ರ ಜೊತೆ ನಾವು ಬದುಕೋದನ್ನ ಕಲಿಬೇಕು. ಅದು ನಾವೇನ್ ಮಾಡ್ತೇವೆ, ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಈಗ ನಮ್ಮ ಜೊತೆ ಯಾರು ಇರಂಗಿಲ್ಲ. ಪ್ರಾಣಿಗಳು ಬೇಡ, ಪಕ್ಷಿಗಳು ಬೇಡ ಅಲ್ವಾ, ಯಾವುದು ಇರಂಗಿಲ್ಲ. ಡೆವಲಪ್ಮೆಂಟು ಎಲ್ಲ ಕಡೆ ಸಫಿಸ್ಟಿಕೇಟೆಡ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, AC ರೂಮ್ಸ್, AC ಕಾರ್ಸ್ ಅಲ್ವಾ, ಹೀಗೆ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು. ಒಂದು ಚಿಕ್ಕ ಮಗು ಕೇಳತ್ತಂತೆ ತಂದೆ ಹತ್ರ, ಸಾಯಂಕಾಲ ನಿದ್ರೆ ಜೋರಾಗಿ ಬರ್ತಾ ಇರತ್ತೆ, ಊಟ ಮಾಡ್ಕೊಂಡು ಮಲ್ಕೋ, ಮಾಡು ಊಟ ಅಂತ ಅಂತಾನೆ. ಈ ಊಟ ಮಾಡ್ಲಿಕ್ಕೆ ಯಾವ್ದಾದ್ರು ಯಂತ್ರ ಇದ್ರೆ ಬೇಕು ನಮ್ಗೆ, ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಆ ರೀತಿಯಾದ ನಮ್ಮ ಸಫಿಸ್ಟಿಕೇಶನ್ ಏನಿದೆ ಅದು ಈಗ ನಾವು ಎಕ್ಸಿಸ್ಟೆನ್ಸ್, ಈ ಪ್ರಕೃತಿಯಲ್ಲಿ ನಾವು ಎಲ್ಲವೂ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೋಡಿ ಈಗ ನಾವು ಶಹರ ಈಗ ಅಲ್ವಾ ಹೇಗಾಗಿದೆ ಅನ್ನುವಂಥ. ಇದಕ್ಕೆ ಕಾರಣ ನಮ್ಮ ಸಹಯೋಗ ಇಲ್ಲಿ. ಆದ್ರೆ ನಾವು ಆಕ್ಚುಲಿ ಆ ಸಹಯೋಗ ಇಲ್ಲ. ಈಗ ಈತನು ವಿವಿಧ ಜೀವಿಗಳ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಇಲ್ಲಿ ಅನುಭವಿಸ್ತಾನೆ. ಐಹಿಕ ಪ್ರಕೃತಿಯ ಈ 3 ಗುಣಗಳಿಂದ ಅವನು ಒಳ್ಳೆಯದನ್ನು ಕೆಟ್ಟದನ್ನು ಇಲ್ಲಿ ಅನುಭವಿಸ್ತಾ ಇರ್ತಾನೆ. ಅಂದ್ರೆ ಕರ್ಮಫಲಗಳು ಅವನನ್ನ ಬಂಧಿಸಿಡ್ತವೆ. ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಹರೇ ಕೃಷ್ಣ. ಯಾರು ಹರೇ ಕೃಷ್ಣ ಪ್ರಭುಜಿ. ಓದಿಮಾ. ಪ್ರಭುಜಿ ಓದಿ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಶರೀರದಲ್ಲಿ ಭಗವಂತ ಹೇಳಿದಾಗ 2 ಕ್ಷೇತ್ರಜ್ಞರು, ಒಂದು ಆತ್ಮ ಮತ್ತೆ ಪರಮಾತ್ಮ. ಅದರಿಂದ ಈ ಪರಮಾತ್ಮ ಅನ್ನುವಂಥವನು ಅಪ್ಪಣೆ ಕೊಡುವವನಾಗಿ ಇರ್ತಾನೆ, ಅಬ್ಸರ್ವರ್. ಅವನು ಯಾವಾಗ ಈ ಆತ್ಮ ಪರಮಾತ್ಮನನ್ನ ಕೇಳ್ತತ್ತೋ ನನಗೆ ಮಾರ್ಗದರ್ಶನ ಮಾಡು ಅಂತ, ಆಗ ಅವನು ಖಂಡಿತವಾಗಿ ಅಪ್ಪಣೆಯನ್ನು ಕೊಡ್ತಾನೆ. ಆದ್ರೆ ಎಲ್ಲಿ ತನಕ ಈ ಆತ್ಮ ಪರಮಾತ್ಮನ ರಿಯಲೈಸೇಷನ್ ಆಗೋದಿಲ್ಲ, ಅದಕ್ಕೆ ಅದು ತಾನೇ ಎಲ್ಲದಕ್ಕೂ ಕಾರಣ ಅಂತ ತಿಳ್ಕೊಂಡಿರತ್ತೋ, ಅಲ್ಲಿಗೆ ಅದು ಅಂದ್ರೆ ಕರ್ಮಬಂಧನ
ಕ್ಕೆ ಸಿಲುಕೊಳ್ಳುತ್ತೆ. ಆದ್ರೆ ಇಲ್ಲಿ ಪರಮಾತ್ಮನೊಬ್ಬನಿದ್ದಾನೆ ನಮ್ಮ ಜೊತೆಗೆ. ಅವನು ಅಪ್ಪಣೆ ಕೊಡುವನು, ಅವನು ಮೇಲ್ವಿಚಾರಕನು, ಅವನು ಎಲ್ಲದಕ್ಕೂ ಸಾಕ್ಷಿ. ಅವನು ನಾವು ಏನ್ ಮಾಡ್ತೀವಿ ಐಹಿಕ ಪ್ರಪಂಚದಲ್ಲಿ ಅದಕ್ಕೆಲ್ಲದಕ್ಕೂ ಅವನು ಸಾಕ್ಷಿಯಾಗಿರ್ತಾನೆ. ಸೊ ಇಲ್ಲಿ ಭಗವಂತನಿಗೂ ನಮಗೂ ನೋಡ್ಲಿಕ್ಕೆ ಹೋದ್ರೆ ಅವನು ಎಲ್ಲ ಗೊತ್ತಿದೆ ಅವನಿಗೆ. ನಮಗೆ ಭಗವಂತ ಮರವನ್ನ ಕೊಟ್ಟಿರ್ತಾನೆ. ಅದರಿಂದ ನಾವು ಹಿಂದಿನ ಜನ್ಮದ್ದಲ್ಲ, ಈ ಜನ್ಮದಲ್ಲಿ ಸ್ವಲ್ಪ ದಿನಗಳ ಹಿಂದೆ ನಾವೇನ್ ಮಾಡಿದ್ವಿ ಅನ್ನೋದು ನಮ್ಗೆ ಮರೆತು ಹೋಗುತ್ತೆ. ಅದು ಅವನೇ ಕೊಟ್ಟಿರುವಂತಹದ್ದು. ಅವನ ಬಾಡಿ ಆಧ್ಯಾತ್ಮಿಕವಾದ ಬಾಡಿ, ಶಾಶ್ವತವಾದ ಬಾಡಿ. ನಾವು ಬಾಡಿಯನ್ನ ಚೇಂಜ್ ಮಾಡ್ತಾ ಇರ್ತೇವೆ. ಬಟ್ಟೆ ಚೇಂಜ್ ಮಾಡಿದಾಗೆ ಆತ್ಮ ಶರೀರ ಚೇಂಜ್ ಮಾಡುತ್ತೆ. ಇಲ್ಲಿ ಭಗವಂತ ಅವನಿಗೆ ಬೇಕಾದಾಗ ಎಲ್ಲಿ ಬೇಕಾದ್ರೂ ಅಲ್ಲಿ ಕಾಣಿಸ್ಕೊಳ್ತಾನೆ. ಆದ್ರೆ ನಾವು ಹೇಗೆ ಕಾಣಿಸ್ಕೊಳ್ತೇವೆ? ನಮ್ಮ ಕರ್ಮ ಫಲಗಳಿಂದ. ನಮ್ಮ ಅವತಾರ ಏನಾಗತ್ತೆ, ನಮಗೂ ಅವತಾರ ಆಗತ್ತೆ, ನಮ್ದು ರೀಇನ್ಕಾರ್ನೇಷನ್ ಆಗತ್ತೆ. ಈಗ ಕೆಲವರು ಕೇಳ್ತಾರೆ, ರೀಇನ್ಕಾರ್ನೇಷನ್ ಮರುಹುಟ್ಟು ಇದೆಯೋ ಇಲ್ವೋ? ನಮ್ಮ ಮರುಹುಟ್ಟು ಖಂಡಿತವಾಗಿಯೂ ಇದೆ, ಶಾಸ್ತ್ರ ಹೇಳತ್ತೆ. ಆದ್ರಿಂದ ನಮ್ಮ ಮರುಹುಟ್ಟಿನಲ್ಲಿ ಏನಾಗತ್ತೆ, ನಮ್ಮ ಕರ್ಮ ಫಲಗಳಿಗೆ ಅನುಸಾರವಾಗಿ ನಮ್ಮ ಶರೀರ ಸಿಗತ್ತೆ. ಅವನು ಆಧ್ಯಾತ್ಮಿಕ ಶರೀರ, ನಮ್ದು ಮಟೀರಿಯಲ್ ಶರೀರ. ಅವನಿಗೆ ಆತ್ಮಕ್ಕೂ ಭಗವಂತನ ಆತ್ಮಕ್ಕೂ ಶರೀರಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ನಮ್ಮ ಶರೀರವೇ ಬೇರೆ, ಆತ್ಮವೇ ಬೇರೆ. ಅವನ ಬಾಡಿ, ಅವನ ಶರೀರ ಕ್ಷೀಣಿಸುವುದಿಲ್ಲ. ಅವನ ಬುದ್ಧಿ ಮತ್ತೆ ನೆನಪು ಅದು ಯಾವುದೂ ಸಹಿತ ಕ್ಷೀಣಿಸುವುದಿಲ್ಲ. ಆದರೆ ನಮ್ದು ಎಲ್ಲ ಕ್ಷೀಣಿಸುತ್ತೆ ಅನ್ನುವಂಥದ್ದು. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವ ಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅವನು ಏನೇ ಇರಲಿ, ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಈಗ ಅವನು ಯಾವುದೇ ಒಂದು ಪಾಪಕರ್ಮಗಳನ್ನು ಅನುಭವಿಸ್ತಾನೆ ಇರಲಿ, ಆದ್ರೆ ಅವನು ಭಗವಂತನಿಗೆ ಶರಣಾಗತನಾಗಿದ್ರೆ, ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಅವನು ಈ ತತ್ವಜ್ಞಾನವನ್ನ ಈಗ ನಾವೇನು ಅರ್ಥ ಮಾಡಿಕೊಂಡಿದ್ದೇವೆ ಅದನ್ನೆಲ್ಲ ಅವನು ಅರ್ಥ ಮಾಡಿಕೊಂಡಿದ್ದಿದ್ರೆ ಅವನು ಖಂಡಿತವಾಗಿ ಮುಕ್ತಿಯನ್ನ ಪಡಿತಾನೆ. ಇಲ್ಲಿ ಪರೀಕ್ಷಿತ ಮಹಾರಾಜನ ಉದಾಹರಣೆಯ, ಅವನು ಬ್ರಹ್ಮಹತ್ಯ ದೋಷ ಋಷಿಯ ಬ್ರಾಹ್ಮಣನ ಶಾಪ, ಋಷಿಮುನಿಯ ಶಾಪವನ್ನ ಪಡೆದಿರ್ತಾನೆ. ಆದ್ರೆ ಅವನು ಶರಣಾಗತನಾಗ್ತಾನೆ. ಶರಣಾಗತನಾಗಿ 7 ಹಗಲು 7 ರಾತ್ರಿ ಶ್ರೀಮದ್ ಭಾಗವತವನ್ನ ಶುಕಮುನಿಯಿಂದ ಕೇಳ್ತಾನೆ. ಶುಕಮುನಿಯಿಂದ ಕೇಳಿದ ಮೇಲೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ. ಇದನ್ನ ಇಲ್ಲಿ ಹೇಳಾಗಿದೆ. ಅವನು ಏನೇ ಇರಲಿ ಇದನ್ನ ನಾವು ಅರ್ಥ ಮಾಡ್ಕೊಂಡು ಈ ಜ್ಞಾನವನ್ನು ನಾವು ಪಡೆದರೆ ಖಂಡಿತವಾಗಿ ನಾವು ಮುಕ್ತಿಯನ್ನ ಪಡೆಯಬಹುದು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಹರೇ ಕೃಷ್ಣ. ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ. ಶಿವಕುಮಾರ್ ಪ್ರಭುಜಿ ಓದಿ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬಳಸಿಕೊಂಡು ಇನ್ನು ನಿಷ್ಕಾಮಕ ಕರ್ಮದಿಂದ ತಮ್ಮೊಳಗಿರೋ ಪರಮಾತ್ಮನನ್ನು ಕಾಣುತ್ತಾರೆ. ಧನ್ಯವಾದಗಳು. ಸೊ ಕೆಲವರು ಧ್ಯಾನದಿಂದ ಭಗವಂತನನ್ನ ಕಾಣ್ತಾರೆ, ತಮ್ಮೊಳಗಿರೋ ಪರಮಾತ್ಮನನ್ನ. ಮತ್ತೆ ಕೆಲವರು ಜ್ಞಾನವನ್ನ, ಈ ರೀತಿಯಾಗಿ ಜ್ಞಾನವನ್ನ ಬೆಳೆಸ್ಕೊಂಡು ಭಗವಂತನನ್ನ ನೋಡ್ತಾರೆ. ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ, ಕಾಮ್ಯ ಕರ್ಮಗಳನ್ನ ಬಿಟ್ಟು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಫಲಾಪೇಕ್ಷತೆ ಇಲ್ಲದೆ ಇರುವಂತಹ ಕರ್ಮ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡೋದು. ಆ ರೀತಿಯಾಗಿ ಮಾಡಿಕೊಂಡು ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣ್ತಾರೆ. ಇನ್ನು ಕೆಲವರು ಅನ್ಯೇ ತ್ವೇವಮ ಜಾನಂತಹ ಸತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೈವ ಮೃತ್ಯುಂ ಶ್ರುತಿಪರಾಯಣಃ. ಹರೇ ಕೃಷ್ಣ. ಯೋಗಿತಾ ಮಾತಾಜಿ.
ಹರೇ ಕೃಷ್ಣ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರ ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಕಪಿಲ ಮಹಾಮುನಿ ತನ್ನ ತಾಯಿ, ಅವನ ತಾಯಿ ದೇವಾಯುತಿ, ಇವನು ಕಪಿಲ ಮಹಾಮುನಿ, ಇವನು ಕೃಷ್ಣನ ರಹಸ್ಯ ಒಂದು ಅವತಾರನೇ. ಆಕ್ಚುಲಿ 12 ಮಹಾಯಾನದಲ್ಲಿ ಬರುವಂತವ್ರು ಕಪಿಲ ಮುನಿ. ಅವನ ತಾಯಿ ದೇವಾಯುತಿ ಈ ರೀತಿಯಾದ ಜ್ಞಾನವನ್ನು ಅವನ ಹತ್ರ ಪಡೆದು ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ. ಅವಳಿಗೆ ಯಾವುದೇ ರೀತಿಯಾದಂತಹ ಜ್ಞಾನ ಇರೋದಿಲ್ಲ, ಅಥವಾ ಯಾವುದನ್ನು ಓದ್ಲಿಕ್ಕೆ ಅಥವಾ ಇದನ್ನ ಆ ತರದ ಇದಿರೋದಿಲ್ಲ, ಆದ್ರೆ ಅದು ಕೇಳಿ ತಿಳ್ಕೊಳ್ತಾಳೆ. ನೋಡಿ, ಇಲ್ಲಿ ಅವನು ಮಗ, ಆದ್ರೆ ಅವನು ಒಳ್ಳೆ ಎತ್ತರಕ್ಕೆ ಏರಿದವನು. ಆದ್ರೆ ಇಲ್ಲಿ ತಾಯಿ ಅವನ ಹತ್ರ ಕುಳಿತು ಭಗವಂತನ ಬಗ್ಗೆ ಅರಿತು ಜ್ಞಾನವನ್ನ ಪಡೆದು ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟ್ತಾರೆ ಅನ್ನೋದನ್ನ ಹೇಳಲಾಗಿದೆ. ಯಾವ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಆನಂದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನೇನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಇಲ್ಲಿ ಯಾವುದೇ ಇರಲಿ, ಚರಾಚರ ವಸ್ತುಗಳು ಯಾವುದೇ ಇರಲಿ, ಅದೆಲ್ಲ ಒಂದು ಕ್ಷೇತ್ರ, ಅಂದ್ರೆ ಈ ಶರೀರ ಅಥವಾ ಕ್ಷೇತ್ರಜ್ಞರ ಸಂಯೋಗ, ಅವರಿಬ್ರು ಸೇರಿ ಮಾಡುವಂತಹದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಯಂತಂ ಪರಮೇಶ್ವರಂ ತಿಷ್ಟಂತಂ ಪರಮೇಶ್ವರಂ ವಿನಶ್ಯತ್ ಸ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಸಂಗೀತ ಮಾತಾಜಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ನಿಜವಾಗಿ ನೋಡುವುದಂದ್ರೆ ಏನು? ಅದೊಂದು ಜ್ಞಾನ, ಅವನಿಗೆ ಸರಿಯಾದ ಜ್ಞಾನ ಅಂತ. ನಿಜವಾಗಿ ನೋಡುವುದಂದ್ರೆ ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನ ಕಂಡುಕೊಂಡು, ಬರೀ ಜೀವಾತ್ಮನಲ್ಲ, ಪ್ರತಿಯೊಂದು ದೇಹದಲ್ಲಿಯೂ ಜೀವಾತ್ಮನ ಜೊತೆಗೆ ಪರಮಾತ್ಮನ ಇರ್ತಾನೆ. ನಾಶವಾಗುವ ದೇಹದಲ್ಲಿರುವ ಜೀವಾತ್ಮ ಆಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಅಂದ್ರೆ ಶರೀರ ನಾಶ ಆಗತ್ತೆ, ಆ ಜೀವಾತ್ಮ ಮತ್ತೆ ಪರಮಾತ್ಮ ಅಳಿಯುವುದಿಲ್ಲ, ಅವರು ಶಾಶ್ವತ. ಯಾರಿದನ್ನ ಅರ್ಥ ಮಾಡಿಕೊಳ್ತಾನೋ ಅವನು ನಿಜವಾದ ಜ್ಞಾನವನ್ನ ಹೊಂದಿರ್ತಾನೆ, ಅವನು ನಿಜವಾಗಿ ಅದನ್ನ ನೋಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಸಮಂ ಪಶ್ಯನ್ನಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಧನ್ಯಾ ಟಿ.ಎಸ್. ದಿವ್ಯಾ ಟಿ.ಎಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಹರೇ ಕೃಷ್ಣ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನ ಕಾಣಬಲ್ಲವನು. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಿದ್ದಾನೆ. ಚಿತ್ರದಲ್ಲಿ ತೋರಿಸಿದಾಗೆ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಿದ್ದಾನೆ ಅನ್ನುವಂಥದ್ದನ್ನ ಯಾರು ತಿಳ್ಕೊಂಡಿರ್ತಾನೋ ಅವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ, ಅವನು ಅಂತ ಕೆಲಸವನ್ನು ಮಾಡೋದಿಲ್ಲ. ಆತ್ಮವನ್ನ ಅವನು ಇದು ಮಾಡೋದಿಲ್ಲ. ನಾವು ಹೇಳ್ತೀವಲ್ಲ ಆತ್ಮದ ಕೊಲೆ ಅಂತ. ಸೊ ಆತ್ಮದ ಕೊಲೆಯನ್ನು ಅವನು ಮಾಡೋದಿಲ್ಲ, ಅವನು ತನ್ನನ್ನು ತಾನು ಹೀನಸ್ಥಿತಿಗೆ ತೆಗೆದುಕೊಳ್ಳೋದು. ಹೀಗೆ ಅವನು ಪರಮಗತಿಯನ್ನ ಸೇರ್ತಾನೆ. ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋದನ್ನ ಅವನು ಪರಮಗತಿಯನ್ನ ಸೇರ್ತಾನೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಗಣೇಶ್ ಪ್ರಭುಜಿ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರು, ಅವರೇ ನಿಜವಾಗಿ ನೋಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಸೊ ಎಲ್ಲಾ ಕರ್ಮ ದೇಹ ಮಾಡತ್ತೆ, ಆತ್ಮ ಅಂದ್ರೆ ಆತ್ಮ ಅದನ್ನ ಯಾರು ಅರ್ಥ ಮಾಡಿಕೊಳ್ತಾನೋ ಅವನು. ಅಂದ್ರೆ ಇದು ಈ ದೇಹ ಅನ್ನೋದು ಎಲ್ಲಿಂದ ಆಗಿದೆ? ಅದು ಐಹಿಕ ಪ್ರಕೃತಿ. ಐಹಿಕ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳಿಂದ ಆಗಿರುವಂತಹದ್ದು. ಆದ್ರಿಂದ ನಾನು ಆತ್ಮ ನಿಜವಾಗಿ ಏನನ್ನು ಮಾಡ್ತಾ ಇಲ್ಲ, ದೇಹ ಮಾಡ್ತಾ ಇದೆ ಅನ್ನೋದನ್ನ ಯಾರು ಅರ್ಥ ಮಾಡಿಕೊಳ್ತಾನೋ ಅವನೇ ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಅಂತಹ ಜ್ಞಾನವನ್ನ ಹೊಂದಿದ್ದಾನೆ ಅನ್ನೋದನ್ನ ಹೇಳಲಾಗಿದೆ. ಯಥಾಭೂತ ಪೃಥಗ್ಭಾವಂ ಏಕಸ್ಥ ಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಪವಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಸಿಂಪಲ್. ದೇಹನೇ ಬೇರೆ, ಆತ್ಮನೇ ಬೇರೆ. ಆದ್ರಿಂದ ಹೇಗೆ ಅವರು ಈ ಉದಾಹರಣೆಯನ್ನ ಭಗವಂತ ಇಲ್ಲಿ ನಮ್ಗೆ ಕೊಡ್ತಾ ಇರುವಂತದ್ದೇನು, ಆಕಾಶ ಹೇಗೆ ಅದು ಬೆರೆಯುವುದಿಲ್ಲ, ಅದರ ಜೊತೆ ಜೊತೆಗೆ ಇರುತ್ತೆ ಅಲ್ವಾ? ಈ ಐಹಿಕ ಪ್ರಪಂಚದ ಸೃಷ್ಟಿಯ ಜೊತೆ ಜೊತೆಗೆ ಇರುತ್ತೆ ಆಕಾಶ. ನಾವ್ ಎಲ್ಲೋದ್ರೂ ಆಕಾಶ ಇಲ್ಲದೆ ಇರೋ ಜಾಗ ಇದೆಯಾ? ಇಲ್ಲ ಪ್ರಭು. ಅಲ್ವಾ? ಅದು ಇದ್ದೇ ಇದೆ. ಅದೇ ರೀತಿಯಾಗಿ ಈ ಶರೀರ ಅನ್ನುವಂತ ಇದ್ದೇ ಇರುತ್ತೆ, ಅದ್ರೊಳಗಡೆ ಆತ್ಮನೂ ಇರ್ತಾನೆ. ಆದ್ರೆ ಈ ಶರೀರ ಬೇರೆ, ಆತ್ಮ ಬೇರೆ. ಆದ್ರೆ ಈ ಶರೀರ ಆತ್ಮ ಸೇರಿ ಈ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಸಂಯೋಗದಿಂದ ಎಲ್ಲವೂ ಆಗುವಂತಹದ್ದು. ಇಲ್ಲಿ ಯಥಾ ಪ್ರಕಾಶಯತ್ಯೇಕಂ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಇಲ್ಲಿ ದೇಹದೊಳಗಿರುವಂತಹ ಜೀವಿ ಇಡೀ ದೇಹವನ್ನ ಬೆಳಗ್ತಾನೆ. ಹೇಗೆ ಸೂರ್ಯ ಇಡೀ ವಿಶ್ವವನ್ನು ಬೆಳಗ್ತಾನೋ ಆ ತರ ಅವನ ತನ್ನ ಪ್ರಜ್ಞೆಯಿಂದ. ಆದ್ರಿಂದ ಇಲ್ಲಿರುವಂತಹ ಈ ಜೀವಾತ್ಮ ಅಷ್ಟು ಪವರ್ಫುಲ್. ಅವನ ತನ್ನ ಸ್ವಂತ ಪ್ರಜ್ಞೆಯಿಂದ ಅವನು ಇಡೀ ದೇಹವನ್ನ ಬೆಳಗ್ತಾನೆ ಅನ್ನೋದನ್ನ ಹೇಳಲಾಗಿದೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಹರೇ ಕೃಷ್ಣ. ದಿವ್ಯ ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿನ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಈ ಜ್ಞಾನ ಬೇಕಾಗತ್ತೆ ನಮ್ಗೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ಇದೆಲ್ಲ ಹೇಳಿ. ನಮ್ಗೆ ಇದನ್ನ ನಾವು ಇಷ್ಟು ಸಮಯ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಕುಳಿತುಕೊಂಡಿಲ್ಲ ಅಂದ್ರೆ ಇಂತಹದ್ದು ಒಂದಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತ. ನಾನ್ ಬೇರೆ, ನನ್ನ ಆತ್ಮ ಬೇರೆ, ಆತ್ಮನೇ ಬೇರೆ, ಶರೀರನೇ ಬೇರೆ. ಅಥವಾ ಎಲ್ಲದಕ್ಕೂ ಹೇಗೆ ಭಗವಂತನ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲಿ ಯಾವ್ಯಾವ ತರ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತಾ? ಇಲ್ಲ ಅಲ್ವಾ? ಅದರಿಂದ ಈ ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಪರಮ ಗುರಿಯನ್ನ, ನಮ್ಮ ನಿಜವಾದ ಭಗವಂತನ ಧಾಮವನ್ನು ನಾವು ಸೇರ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯತ್ತೆ. 6 ಪ್ರಶ್ನೆಗಳು. ಕ್ಷೇತ್ರಜ್ಞ ಅವನು ಕೇಳ್ತಾನೆ, ಅದಕ್ಕೆಲ್ಲ ಜ್ಞಾನ, ಜ್ಞೇಯ ಮತ್ತೆ ಪ್ರಕೃತಿ, ಪುರುಷ, ಜ್ಞಾನದ ದೃಷ್ಟಿ ಯಾವುದು ಅನ್ನುವಂಥದ್ದು ಇದನ್ನೆಲ್ಲ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ ಈಗ. ಸೊ ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಹರೇ ಕೃಷ್ಣ. ಸಮಯಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಯ್ತು. ಸೊ ಏನಾದ್ರೂ ಕೇಳ್ಬೇಕಂದ್ರೆ ಕೇಳಿ. ಪ್ರಭುಜಿ ಹಾ
ಪ್ರಭುಜಿ ಇಸ್ಕಾನ್ ಒಳಗ ನಾವ್ ಪರ್ಟಿಕ್ಯುಲರ್ ಆಗಿ ತಿಲಕ ಹಚ್ತೇವಲ್ಲ ಪ್ರಭುಜಿ. ಹಾ ಅದ್ರ ಹಿಂದಿನ ತತ್ವ ಏನು ಪ್ರಭುಜಿ? ತತ್ವ ಏನೂ ಇಲ್ಲ. ಹೇಳಿ. ತಿಲಕ ಇದೆಯಲ್ಲ, ತಿಲಕ ಹೀಗೆ ಇಲ್ಲಿ ತೆಗೆದುಕೊಳ್ಳುವಂತದ್ದು, ಅದು ಭಗವಂತನನ್ನ ಸಿಂಬಲೈಸ್ ಮಾಡತ್ತೆ. ಭಗವಂತನನ್ನ ಒಂದು ಸಾಂಕೇತಿಕವಾಗಿ ಭಗವಂತನನ್ನ ನೋಡ್ಲಿಕ್ಕೆ, ಅಂದ್ರೆ ಇವರು ವೈಷ್ಣವರು ಅನ್ನುವಂತಹ ಒಂದು ಗುರುತು. ಮತ್ತೆ ಇಲ್ಲಿ ತುಳಸಿಯ ಒಂದು ಎಲೆಯ ತರ ಇಲ್ಲಿ ಮೇಲೆ ಹಾಕೊಳ್ಳುವಂತಹದ್ದು. ಅದು ವಿಷ್ಣುವಿನ ಒಂದು ಇದು ಏನು ಅಂದ್ರೆ ಅವನ ಒಂದು ಸಿಂಬಲ್. ತುಳಸಿ ಅನ್ನೋದು ಗೊತ್ತಿರ್ಲಿಲ್ಲ ಪ್ರಭುಜಿ. ಅಷ್ಟೇ ಮತ್ತೇನಿಲ್ಲ. ಅಂದ್ರೆ ಈಗ ಒಂದೊಂದು ಸಂಪ್ರದಾಯದವರು ಒಂದೊಂದು ರೀತಿಯಾಗಿ ತಿಲಕ ಇಟ್ಕೊಳ್ತಾರೆ. ಈಗ ಶ್ರೀ ಸಂಪ್ರದಾಯ ನೀವು ಹೋಗಿ ತಿರುಪತಿಯಲ್ಲಿ ನೋಡಬಹುದು, ಅಥವಾ ಶ್ರೀರಂಗಂ ಅಲ್ಲಿ ನೋಡಬಹುದು. ಹಲವು ಸಂಪ್ರದಾಯರು ಒಂದೊಂದು ರೀತಿಯಲ್ಲಿ ತಿಲಕವನ್ನ ಇಟ್ಕೊಳ್ತಾರೆ. ಸೊ ಅದು ಭಗವಂತನನ್ನ ಸೂಚಿಸುತ್ತೆ, ಮತ್ತು ಅವರು ಭಗವದ್ ಭಕ್ತರು, ಭಾಗವತರು ಅನ್ನೋದು ಗೊತ್ತಾಗತ್ತೆ ಅದರಿಂದ. ಸಾರಿ ಪ್ರಭುಜಿ, ಏನೋ ಹೇಳ್ತಾ ಇದ್ರಿ? ಇಲ್ಲ ಪ್ರಭುಜಿ, ಅದೇ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಆನಂದ್ ಪ್ರಭುಜಿ, ಹೇಳಿ. ಪ್ರಭುಜಿ, ಇವಾಗ ತುಂಬಾ ಜನ ಹೇಳ್ತಾರೆ 7 ಜನ್ಮ ಇರೋದು ಅಷ್ಟೇ, ಇದು 7 ಜನ್ಮ ಇರೋದು ಅಷ್ಟೇ ಅಂತ. ಬಟ್ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂತಿರೋದು ನಾವು ಆಲ್ಟರ್ನೇಟ್ ನಾವು ಇದು ಮಾಡ್ತಾನೆ ಇರ್ಬೇಕು, ಚೇಂಜ್ ಮಾಡ್ತಾನೆ ಇರ್ಬೇಕು. ನಮ್ಗೆ ಜನ್ಮ ಇಷ್ಟೇ ಅಂತ ಸೀಮಿತ ಇಲ್ಲ ಅಂತ. ಖಂಡಿತವಾಗಿ ಇಲ್ಲ. ಈಗ ಏನಾಗತ್ತೆ ಅಂದ್ರೆ 7 ಜನ್ಮಗಳಲ್ಲಿ ನಮ್ಮ ಪಾಪ ಪುಣ್ಯಗಳು ಪರಿಹಾರ ಆಗ್ಬೇಕು ಅಂತ. ಅದಕ್ಕೂ ಹಿಂದಿನದು ಮೋಸ್ಟ್ಲಿ ಬೇರೆ ಲೆಕ್ಕಾಚಾರದಲ್ಲಿ ಸ್ಕ್ವೇರ್ ಆಫ್ ಆಗಿರತ್ತೆ. ಆ ಲೆಕ್ಕದಲ್ಲಿ 7 ಜನ್ಮದ ಪಾಪ ಪರಿಹಾರ ಆದ್ರೆ ನಮಗೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾರ, ನಮ್ಗೆ ಅಟ್ಲೀಸ್ಟ್ ಅಂದ್ರೆ ಅದಷ್ಟು ಕೌಂಟ್ ಆಗತ್ತೆ ಅಂತ. ಅದಕ್ಕೂ ಮೊದಲಿಂದು ಭಗವಂತನ ಇದರಲ್ಲಿ ಬೇರೆ ರೀತಿಯಲ್ಲಿ ಹೋಗಿರತ್ತೆ ಅನ್ನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದನ್ನ ಹೇಳ್ತಾರೆ, 7 ಜನ್ಮಗಳ ಪಾಪ ಪರಿಹಾರ ಅಂದ್ರೆ ಅದಷ್ಟನ್ನ ಪರಿಹಾರ ಮಾಡಿಕೊಂಡ್ರೆ ನಾವು ಖಂಡಿತವಾಗಿಯೂ ಭಗವಂತನಿಗೆ ಶರಣಾಗತರಾಗ್ಬೋದು, ಮತ್ತೆ ಭಗವದ್ ಧಾಮವನ್ನ ಸೇರ್ಬಹುದು. ಹರೇ ಪ್ರಭುಜಿ, ಇನ್ನೊಂದು ಕ್ವಶನ್ ಇದೆ. ನಿನ್ನೆ ಹೇಳಿದ್ದು ಒಂದು ಇದು ನಿರಾಕಾರ ರೂಪದಲ್ಲಿ ಪೂಜೆ ಮಾಡಬಹುದು ಅಂತ ಒಂದು ಇದಿತ್ತು, ಶ್ಲೋಕ ಇತ್ತು. ಸೊ ಆ ನಿರಾಕಾರ ರೂಪದಲ್ಲಿ ನೋಡಿದರೂ ಬೆಳಕು, ಅಲ್ಲಿ ರೂಪ ಇಲ್ಲ. ಸಾಕಾರ ರೂಪ ಬೇರೆ, ನಿರಾಕಾರ ರೂಪ ಬೇರೆ. ನಾನು ಹೇಳ್ತಾ ಇರೋದು ಆ ರೂಪದಲ್ಲೂ ಇವಾಗ ಅವ್ರ ಜ್ಞಾನ ಬಂದಿ ರೂಪ ಇದ್ರೆ ಸಾಕಾರ ಇದೆ. ರೂಪ ಇದ್ರೆ ಸಾಕಾರ, ರೂಪ ಇಲ್ಲ ಅಂದ್ರೆ ನಿರಾಕಾರ. ಸಿಂಪಲ್. ನಿರಾಕಾರ ರೂಪದಲ್ಲೂ ಆ ರೂಪ ಕಾಣಬಹುದಾ ಅಂತ ಅಷ್ಟೇ. ಕಾಣಲ್ಲ. ಆಮೇಲೆ ನಿರಾಕಾರ ರೂಪದಲ್ಲಿಯೂ ನಾವು ಭಗವಂತನ ಇದು ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ, ನಿರಾಕಾರ ರೂಪ ಬ್ರಹ್ಮನ್ ಹಂತಕ್ಕೆ ಹೋಗಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಈ ಇದರಲ್ಲಿ ಸಾಧ್ಯವಿಲ್ಲ. ಅಂದ್ರೆ ಅಲ್ಲಿ ಹೋಗಿ ಮತ್ತೆ ಸೇವೆ ಮಾಡಿ ಭಗವಂತನ ನೋಡ್ಬೇಕು. ನಿರಾಕಾರ ರೂಪ ಪರಿಪೂರ್ಣ ಸತ್ಯ ಅಲ್ಲ, ಅದು ಭಗವಂತನ ಅಂಶನೇ, ಕರೆಕ್ಟ್. ನಿರಾಕಾರ ರೂಪವೂ ಸಹಿತ ಭಗವಂತನ ಸಾಕ್ಷಾತ್ಕಾರ, ಆದ್ರೆ ಪೂರ್ಣವಾದ ಸಾಕ್ಷಾತ್ಕಾರ ಅಲ್ಲ. ಧನ್ಯವಾದ ಪ್ರಭುಜಿ. ಮತ್ತೆ ಇನ್ನೊಂದು ಪ್ರಭುಜಿ, ಸುಧಾಮಗೆ ಯಾರ್ದೋ ಶಾಪದಿಂದ ಅವ್ರು ಬಡವರಾಗಿದ್ದು, ಅದೇನೋ ಒಂದು ಕತೆ ಇದೆ. ಊಟ ಯಾರೋ ಕೊಡ್ತಾರೆ, ಅದು ಕ್ರಿಶ್ಚಿಯನ್ ಕೊಡ್ದಿರ ಅವ್ರೊಬ್ರೇ ತಿಂತಾರೆ ಅನ್ನೋದು. ಅದು ಕರೆಕ್ಟ್ ಏನೋ ಇದೆ ಅದು. ಹೌದು, ಎಲ್ಲೋ ಅವನು ಹೋಗ್ತಾ ಇರುವಾಗ ಈ ತರ ಆಗಿ ಆತರ ಪ್ರಸಾದ ಮೊದ್ಲೇ ಅವನು ತಿನ್ಬಿಡ್ತಾನೆ, ಅದು ದೇವರಿಗೆ ಅರ್ಪಿಸಿದೆ ಆತರ ಏನೋ. ಹೇಳಿ. ಸೊ ಅದು ಅದೇ ತಾನೇ, ಅದು ಸತ್ಯಾಂಶನ ಅಂತ ಕೇಳಿದೆ ಅಷ್ಟೇ. ಎಲ್ಲಾದ್ರೂ ಓದಿದೀರಾ? ಕೇಳಿದ್ದೇನೆ ಅದ್ರ ಕಥೆಯ ಬಗ್ಗೆ, ಬಟ್ ಅದು ಅಂತದೇನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇವಾಗ. ಇರಬಹುದು ಈಗ, ಅಂದ್ರೆ ಈಗ ಬಡತನ ಬರುವುದೇ, ಸುಖ ದುಃಖಗಳು ಬರುವುದೇ ನಮ್ಮ ಕರ್ಮ ಫಲಗಳ ಮೇಲೆ ಅಲ್ವಾ? ಹೌದೌದು ಪ್ರಭುಜಿ. ನಾವು ಮಾಡುವ ಕರ್ಮ ಫಲಗಳ ಮೇಲೆ ಅವನೇನೋ ಒಂಥರ ಮಾಡಿರ್ತಾನೆ,
ಅದರಿಂದ ಅವನಿಗೆ ಬಡತನ ಅನ್ನೋದು ಬಂದಿರತ್ತೆ, ಅವನು ದುಃಖಿ ಆಗಿರ್ತಾನೆ ಅಲ್ವಾ. ಅದು ಆಗತ್ತೆ, ಸುಖ ದುಃಖಗಳು ಬರುವುದೇ ನಮ್ಮ ಕರ್ಮಫಲಗಳ ಮೇಲೆ. ಆದ್ರೆ ಅಂತಹ ಒಂದು ಸುಖ ದುಃಖಗಳು ಬಂದಾಗ ನಾವು ಶಾಂತವಾಗಿರ್ಬೇಕು, ಅದನ್ನ ಸ್ವೀಕಾರ ಮಾಡ್ಬೇಕು ಏನೇ ಇರ್ಲಿ. ಯಾಕೆಂದ್ರೆ ದುಃಖಗಳು ಬಂದ್ರೂ ಸಹಿತ ಅದು ನಮ್ಮ ಕರ್ಮಫಲಗಳನ್ನ ಹೊಡೆದಾಕ್ಲಿಕ್ಕೆ ಬರುವಂತಹದ್ದು. ಆವಾಗ ನಮ್ಮ ಪಾಪ ಎನ್ನುವುದು ಕ್ಷೀಣಿಸುತ್ತೆ. ನಾವು ಎಷ್ಟು ಕಷ್ಟಪಡ್ತೇವೋ, ಎಷ್ಟು ದುಃಖ ಅನುಭವಿಸ್ತೇವೋ ಅಷ್ಟು ನಮ್ಮ ಪಾಪಗಳು ಪರಿಹಾರ ಆಗತ್ತೆ. ಅದಕ್ಕೆ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ ಪಾಪಗಳು ಹಂಗೆ ಉಳ್ಕೊಂಡ್ರೆ ನಮ್ಗೆ ಭಕ್ತಿ ಮಾಡುವ ಅವಕಾಶವೂ ಸಿಗುದಿಲ್ಲ. ಸರಿ ಸರಿ ಪ್ರಭುಜಿ, ಇವಾಗ ಈ ಚರ್ಚ್ ಅಲ್ಲಿ ಪ್ರೇಯರ್ಸ್ ಹೇಳ್ಕೊಡ್ತಾರೆ ಸಂಡೇಸ್, ಆತರ ಇಸ್ಕಾನ್ ಅಲ್ಲಿ ಏನಾದ್ರೂ ಆತರ ಉಂಟಾ ಅಂತ? ಇಲ್ಲ ಇಲ್ಲ, ಇಲ್ಲಿ ಬರೀ ಹರೇ ಕೃಷ್ಣ ಮಹಾಮಂತ್ರ ಮತ್ತೆ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಪ್ರೇಯರ್ ನಾವು ಇಸ್ಕಾನ್ ನಲ್ಲಿ ಏನಿಲ್ಲ. ನಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ಬೆಳಗ್ಗೆ 4:15 ಗಂಟೆಗೆ ಮಂಗಳಾರತಿ ಆಗತ್ತೆ, ಆಮೇಲೆ ಸಂಕೀರ್ತನೆ ಆಗತ್ತೆ. ಇಸ್ಕಾನ್ ಪ್ರೇಯರ್ ಅಂದ್ರೆ ಏನು, 10 ಅಪರಾಧ ಇದೆ, ವೈಷ್ಣವ ಅಪರಾಧ. ವೈಷ್ಣವ ಅಪರಾಧ ಮಾಡಬಾರ್ದು ಅನ್ನುವಂಥದ್ದಿದೆ. 10 ವೈಷ್ಣವ ಅಪರಾಧ ಇದೆ, ಅದನ್ನು ನಾನು ನಾಳೆ ಹೇಳ್ತೇನೆ ಬೇಕಿದ್ರೆ. ಆ 10 ಅಪರಾಧಗಳನ್ನ ನಾವು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಹೇಳುತ್ತೇವೆ ಅಷ್ಟೇ. ಇದು ಪ್ರಭುಪಾದರು ಹೇಳಿದ್ದು. ಒಂದು ಭಗವಂತನನ್ನ ಅಂದ್ರೆ ಅವನ ಬೇರೆ ದೇವತೆಗಳನ್ನ ಅವನಿಗೆ ಹೋಲಿಸುವುದು, ಅಥವಾ ಅಂದ್ರೆ ಕೃಷ್ಣನಿಗೆ ಹೋಲಿಸುವುದು, ಅಥವಾ ಅವನ ಯಾವುದೇ ರೀತಿಯಾಗಿ ಅದು ಒಂದು ಅವನ ನಾಮ, ಅದು ಕೆಲವೊಂದಿದೆ, ಒಂದು 10 ಇದೆ. ಆ ರೀತಿಯಾಗಿ ನಾವು ಅದನ್ನ ಮಾಡಿದರೆ ಅದು ಅಪರಾಧ ಆಗತ್ತೆ ಅನ್ನುವಂಥದ್ದು. ಅದು ಬಿಟ್ರೆ ಬೇರೆ ಪ್ರೇಯರ್ ಯಾವುದೂ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಇದೆ, ನಮಗೆ ಇವರು ಕೊಟ್ಟಿರುವಂತಹದ್ದು, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹದ್ದು. ಸೊ ಅದನ್ನು ನಾವು ಕರೆಕ್ಟ್ ಎಲ್ಲರೂ ಮಾಡಬೇಕು. ಅದು ಬಿಟ್ರೆ ಭಗವಂತನ ಸಂಕೀರ್ತನೆ ಮಾಡುವಂತಹದ್ದು, ಭಗವಂತನ ನರ್ತನ ಗಾನ ಅದೆಲ್ಲ ಹೀಗೆ ಸೇವೆಯಲ್ಲಿ ಬರುತ್ತೆ. ಭಕ್ತಿ ಮಾಡುವಾಗ ನಾವು ಬರುವಂತಹದ್ದು, ಅದೆಲ್ಲ ಭಕ್ತರ ಸಂಘದಲ್ಲಿ ಮಾಡುವಂತಹದ್ದು. ಧನ್ಯವಾದ ಪ್ರಭುಜಿ. ಇದು ಇಸ್ಕಾನ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆಯಾ ಪ್ರಭುಜಿ? ಇಲ್ಲ ಇಲ್ಲ ಇಲ್ಲ, ಇಸ್ಕಾನ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇಲ್ಲ. ಗೌರ್ಮೆಂಟ್ ಅಂದ್ರೆ ಯಾವುದೇ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟಿನ ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ. ತುಂಬಾ ಟೆಂಪಲ್, ಇವಾಗ ತುಂಬಾ ದೇವಸ್ಥಾನಗಳು ಗೌರ್ಮೆಂಟ್ ಅಂಡರ್ಸ್ ಅಲ್ಲಿ ಇದೆಯಲ್ಲ? ಇಲ್ಲ ಇಲ್ಲ, ಆತರ ಇಲ್ಲ. ಮುಜರಾಯಿ ಇಲಾಖೆಗೆಲ್ಲ ಸಂಬಂಧಪಟ್ಟಿದಲ್ಲ. ಇಲ್ಲ, ಇಸ್ಕಾನ್ ಅದರ ಹೆಡ್ ಆಫೀಸ್ ಇದ್ರಲ್ಲಿದೆ. ಎಲ್ಲಿ ಇಸ್ಕಾನಿನ ನಿಜವಾದ ಕೇಂದ್ರ ಸ್ಥಾನ ಈ ವೆಸ್ಟ್ ಬೆಂಗಾಲ್ ಅಲ್ಲಿ. ಚೈತನ್ಯ ಮಹಾಪ್ರಭುಗಳು ಹುಟ್ಟಿರುವಂತಹ ಸ್ಥಳ ಮಾಯಾಪುರ, ಅಥವಾ ಅದನ್ನ ಮಾಯಾಪುರ ಅಲ್ಲಿ ಇದೆ ಇಸ್ಕಾನಿನ ಕೇಂದ್ರ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಗುರುಜಿ, ಪುನರ್ಜನ್ಮ ಅನ್ನೋದೊಂದು ಇದು ಸತ್ಯ ಅಲ್ವಾ ಇದು? ಯಾಕಂದ್ರೆ ಕೆಲವೊಂದು ಪಂಥಗಳಲ್ಲಿ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕೆಲವೊಂದು ಪಂಥದಲ್ಲಿ ಬೇರೆ ಧರ್ಮಗಳಲ್ಲಿ ಅಜ್ಞಾನ. ಪುನರ್ಜನ್ಮ ಇದ್ದೇ ಇದೆ. ಪುನರ್ಜನ್ಮ ಅಂದ್ರೆ ರೀಇನ್ಕಾರ್ನೇಷನ್, ಇನ್ನೊಂದು ಶರೀರವನ್ನ ನಾವು ಪಡೆಯೋದು. ಹೌದು, ಸತ್ಯ ಪ್ರಭುಜಿ. ನಮಗೆ ಪುನರ್ಜನ್ಮ ಇಲ್ಲ ಅನ್ನೋದೇನಂದ್ರೆ, ನಾವು ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಭಗವಂತನಿಗೆ ಶರಣಾಗತರಾಗಿ ಭಗವದ್ ಧಾಮವನ್ನ ಸೇರುವುದು. ಆಗ ನಾವು ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ. ಅದು ಶುದ್ಧ ಭಕ್ತಿಯಿಂದ ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಪುನರ್ಜನ್ಮ ಇದ್ದೇ ಇದೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಒಂದು ಡೌಟ್ ಕೇಳೋಣ? ಕೇಳಿ. ಈಗ ಇಸ್ಕೋನಲ್ಲಿ ಈಗ ಉಪನಯನ ಮಾಡುವ ಏನಾದ್ರು ಪದ್ಧತಿ ಇದೆಯಾ? ಅಂದ್ರೆ ಇಸ್ಕೋನಲ್ಲಿ ಮಾತ್ರ ಒಂದು ಧರ್ಮ ಅಂದ್ರೆ ವೈಷ್ಣವ ಅಲ್ಲಿ ತನಕ ಹೋಗ್ತದೆ, ಬೇರೆ ಎಲ್ಲೂ ಇಲ್ಲ ಇಲ್ಲ. ಅಲ್ಲಿ ಈಗ ಉಪನಯನ ಮಾಡ್ತಾರೆ. ನೀವು ಅಂದ್ರೆ ಒಬ್ಬರು ಕೆಲವು ಜಾತಿಯವರಿಗೆ ಮಾತ್ರ ಇದೆಯಲ್ಲ ಉಪನಯನ. ಜಾತಿ ಗೀತಿ ಎಲ್ಲ ಇಲ್ಲ. ನಾವು ಅದೇ ಪ್ರಾಬ್ಲಮ್ ಏನಂದ್ರೆ, ಜಾತಿ ಅನ್ನುವಂಥದ್ದು ಬರುವುದು ಯಾವಾಗ ನಾವು ಮಾಡುವ ಭಗವಂತ ಈಗ ಬರುತ್ತೆ, ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಈ ಜಾತಿ ಅಂದ್ರೆ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತದ್ದು, ಬಾಕಿ ಎಲ್ಲಾ ಕಡೆ ಅಂದ್ರೆ ಜಾತಿ ಇಲ್ಲ. ಇಲ್ಲಿ ಎಲ್ಲರೂ ಒಟ್ಟಿಗೆ ಮಾಡ್ತಾರೆ, ಇಲ್ಲಿ ಜಾತಿ ಅನ್ನುವಂಥದ್ದಿಲ್ಲ. ಆದರೆ ಈ ಜಾತಿ ಅನ್ನುವಂತಹದ್ದು 4 ಜಾತಿ. ಭಗವಂತನ ಪ್ರಕಾರ 4 ಜಾತಿ. ಒಂದು
ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ, ಇನ್ನೊಂದು ಶೂದ್ರ. ಇದು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬಂದಿರುವಂತಹದ್ದು. ಆದ್ರಿಂದ ಕೆಲವರು ಶೂದ್ರರಾಗಿರ್ತಾರೆ, ಕೆಲವರು ಕ್ಷತ್ರಿಯರಾಗಿರ್ತಾರೆ, ಕೆಲವರು ವೈಶ್ಯರಾಗಿರ್ತಾರೆ, ಕೆಲವರು ಬ್ರಾಹ್ಮಣರಾಗಿರ್ತಾರೆ. ಬ್ರಾಹ್ಮಣರು ಅಂದ್ರೆ ಈಗ ಕೆಲವರು ಕುಟುಂಬದಲ್ಲಿ ಹುಟ್ಟಿ ಅವನು ಎಲ್ಲಾ ಇದು ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ತಾನು ಬ್ರಾಹ್ಮಣ ಅಂದ್ರೆ ಅವನು ಹೇಗೆ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ? ಸೊ ಅದು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಕ್ಷತ್ರಿಯನಾದವನು ಬೇರೆ ಏನೋ ಮಾಡ್ಕೊಂಡು ತಾನು ಕ್ಷತ್ರಿಯದಲ್ಲಿ ಹುಟ್ಟು ನಾವು ಕ್ಷತ್ರಿಯರು ಅಂದ್ರೆ ಅವನು ಕ್ಷತ್ರಿಯನಾಗಿ ಏನು ಕೆಲಸವನ್ನೇ ಮಾಡ್ತಾ ಇಲ್ವಲ್ಲ ಕ್ಷತ್ರಿಯನಾಗಿರೋದು. ಸೊ ಆ ರೀತಿಯಾಗಿ ಅವರವರ ಧರ್ಮವನ್ನು ಅವರವ್ರು ಮಾಡ್ಬೇಕು ಅನ್ನೋದು ಭಗವಂತ ಹೇಳ್ತಾನೆ. ನಿಮಗೆ ಮುಂದೆ ಗೊತ್ತಾಗತ್ತೆ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳ್ತಾನೆ ಅವನು. ಈ 4 ವರ್ಣಗಳು ಅವನಿಂದ ಸೃಷ್ಟಿಯಾಗಿರುವಂತ. ಅದರಿಂದ ಬೇರೆ ಯಾವುದು ಜಾತಿ ನಮ್ಗೆ ಗೊತ್ತಿಲ್ಲ ಮಾತಾಜಿ, ಖಂಡಿತವಾಗಿಯೂ. ಆ 4 ವರ್ಣ ಬರೀ ಗುಣದಿಂದ ಮತ್ತೆ ಕರ್ಮದಿಂದ ವಿಭಜಿತ ಆಗಿರೋದು. ಗುಣ ಕರ್ಮ ವಿಭಾಗಶಃ. ಹೌದು. ಮತ್ತೆ ಅದನ್ನ ಇವಾಗ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ಅನ್ಸುತ್ತೆ. ಇವಾಗ ಕ್ಷತ್ರಿಯ ಬಂದು ಬ್ರಾಹ್ಮಣ ಆಗ್ಬೋದು, ಬ್ರಾಹ್ಮಣ ಬಂದು ಕ್ಷತ್ರಿಯ ಆಗ್ಬೋದು. ಸೊ ಅದು ಅವ್ರ ಗುಣ ಮೇಲೆ ಹೋಗುತ್ತೆ, ಗುಣ ಮತ್ತೆ ಕರ್ಮದ ಮೇಲೆ. ಆ ರೀತಿಯಾಗಿ ಮಾಡ್ಕೊಂಡು ತಮ್ಮನ್ನ ತಾವು ಮೇಲಕ್ಕೆ ಏರಿಸ್ಕೊಂಡ್ರೆ ಅವ್ರು ಬ್ರಾಹ್ಮಣರು ಆಗ್ಬೋದು, ದೀಕ್ಷೆಯನ್ನ ಪಡೆಯಬಹುದು. ಗುರುವಿನ ಮುಖಾಂತರ ದೀಕ್ಷೆಯನ್ನ ಪಡೆದು ಅವರು ಬ್ರಾಹ್ಮಣತ್ವವನ್ನ ಸ್ವೀಕಾರ ಮಾಡಿ ಸದಾ ಬ್ರಾಹ್ಮಣನು ಯಾವ ನಿಗದಿತ ಕರ್ತವ್ಯ ಬ್ರಾಹ್ಮಣನಿಗೆ ವಿಧಿಸಲಾಗಿದೆಯೋ ಶಾಸ್ತ್ರದಿಂದ, ಭಗವಂತನಿಂದ, ಅದನ್ನ ಅವರು ಮಾಡ್ಕೊಂಡು ಹೋಗ್ಬೇಕು. ಈಗ ಸೊ ಇಸ್ಕಾನ್ ನಲ್ಲಿ ನೀವು ನೋಡ್ಬೋದು, ಬಹಳ ಜನ ಫಾರಿನರ್ಸ್, ಅವರಿಗೆ ಏನೂ ಗೊತ್ತಿಲ್ಲ, ಸಂಸ್ಕೃತ ಅಂದ್ರೆ ಏನೋ ಗೊತ್ತಿಲ್ಲ, ಸನಾತನ ಧರ್ಮ ಅಂದ್ರೆ ಏನೋ ಗೊತ್ತಿಲ್ಲ. ಆದರೆ ಪ್ರಭುಪಾದರು ಹೋಗಿ ಎಷ್ಟೋ ಜನರಿಗೆ ದೀಕ್ಷೆಯನ್ನು ಕೊಟ್ಟು ಅವರ ಜೊತೆಗೆ ಅವರು ಅಂದ್ರೆ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಆಮೇಲೆ ಅವರು ಇವಾಗ ನೀವು ನೋಡಿ ಎಷ್ಟು ಜನರು ಶಾಸ್ತ್ರವನ್ನ ಹೇಗೆ ಹೇಳ್ತಾರೆ, ಹೇಗೆ ಓದ್ತಾರೆ, ಸಂಸ್ಕೃತವನ್ನ ಯಾವ ರೀತಿಯಾಗಿ ಅವರು ಪಠಿಸ್ತಾರೆ, ಶ್ಲೋಕಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಹಳ ಜನ. ಸೊ ಅದರಿಂದ ಅವರು ತಮ್ಮನ್ನ ತಾವು ಮೇಲೇರಿಸಿಕೊಂಡಿದ್ದಾರೆ, ಬ್ರಾಹ್ಮಣತ್ವಕ್ಕೆ ದೀಕ್ಷೆಯನ್ನ ಪಡೆದಿದ್ದಾರೆ, ಸನಾತನಿಗಳಾಗಿದ್ದಾರೆ. ಹರೇ ಕೃಷ್ಣ. ಅಷ್ಟೇ, ನಾವು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗ್ತೇವೆ. ಆದ್ರೆ ಈಗ ಸಮಾಜದಲ್ಲಿ ಧಾರ್ಮಿಕ ಶಿಕ್ಷಣ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಮೀಸಲಾಗಿದ್ದು, ಈಗಲೂ ಸಹ ಬಾಕಿ ಉಳಿದವರಿಗೆ ಸರಿಯಾದ ಶಿಕ್ಷಣ ಸಿಗುದಿಲ್ಲ. ಈಗ ಇಸ್ಕಾನ್ ಮುಖಾಂತರ ಈಗ ಸ್ವಲ್ಪ ಎಲ್ಲ ಶಿಕ್ಷಣ ಬರ್ತಾ ಇದೆ, ಎಲ್ಲಾ ಕಡೆಗೂ ಇಲ್ಲ ಅಲ್ಲ. ಅಂದ್ರೆ ಒಂದು ಪ್ರಾಸೆಸ್ ಇದೆ ಮಾತಾಜಿ. ಇದನ್ನ ನಾವು ಬ್ರಾಹ್ಮಣರಾಗಬೇಕಂದ್ರೆ ನಾವು ನಮ್ಮ ಆಹಾರದಲ್ಲಿ ಶುದ್ಧತ್ವವನ್ನು ತಂದ್ಕೊಳ್ಬೇಕಾಗತ್ತೆ. ನಾವು ನಮ್ಮ ಇರುವಿಕೆಯಲ್ಲಿ ಸ್ವಲ್ಪ ಶುದ್ಧತ್ವವನ್ನು ತಂದ್ಕೊಳ್ಬೇಕಾಗತ್ತೆ. ಅದು ನಿಜವಾದ ಬ್ರಾಹ್ಮಣತ್ವ. ಅಲ್ಲಿಗೆ ನಾವು ಬರಬೇಕಾಗತ್ತೆ. ಆಗ ನಾವು ವೇದ ಶಿಕ್ಷಣಗಳನ್ನ ಅಥವಾ ಇದನ್ನ ತೆಗೆದುಕೊಳ್ಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಖಂಡಿತವಾಗಿಯೂ ನಾವು ಅದನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದರ ಪ್ರಕಾರ ನಾವು ಬದುಕಬೇಕಾಗತ್ತೆ. ಅದೇ ನಿನ್ನೆ ನಾವು ನೋಡಿದ್ವಲ್ಲ, ಹೇಗೆ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಮಗೆ ಏನು ಬೇಕಾಗತ್ತೆ, ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸಬೇಕು. ನೀವು ಶುದ್ಧ ಭಕ್ತಿಗೆ ಬಂದಾಗ ಅವನ ಭಗವಂತ ಹೇಳಿದ ಪ್ರಕಾರ ಎಲ್ಲರೂ ಆ ಪರಿಶುದ್ಧತೆಯನ್ನ ಪಡೆದಾಗ ಅವರು ಬ್ರಾಹ್ಮಣರಾಗಿಯೇ ಇರ್ತಾರೆ ಅನ್ನುವಂತಹದ್ದು. ಸೊ ಅವನ ಪ್ರಭುಜಿ, ಹಾಗಾದ್ರೆ ಈ ಮಾಂಸಾಹಾರಿಗಳಿಗೆ ಈ ಮಂತ್ರಗಳೆಲ್ಲ ಸಿದ್ಧವ? ಖಂಡಿತವಾಗಿಯೂ ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮಾಂಸಾಹಾರ ತಿಂದ್ಕೊಂಡು ಮಾಡಬಾರದು. ಪ್ರಭುಜಿ, ಈ ಮಾಂಸಾಹಾರ ತಿನ್ನೋದ್ರಿಂದ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತಿನ್ಬಾರ್ದು ಅನ್ನೋದು ಇದೆ. ಸೊ ನಾವು ಮಾಡ್ತಾ ಇರೋದು ಪಾಸಿಟಿವ್ ಎನರ್ಜಿ, ಮೀನ್ ದೇವ್ರಿಗೋಸ್ಕರ. ಅದೇ ದೇವ್ರಿಗೋಸ್ಕರ, ಪರಮಾತ್ಮಗೋಸ್ಕರ ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ತಿನ್ಬಾರ್ದು ಅಂತ ಹೇಳೋದು. ಸೊ ಇಲ್ಲಿ ತಪ್ಪಾಗಿ ತಿಳ್ಕೊಂತಾರೆ, ಇದು ಇಲ್ಲ ತಿಂದ್ರೆ ಇದಾಗುತ್ತೆ, ಅದ್ ತಿಂದ್ರೆ ಅದೆಲ್ಲ ಇಲ್ಲ. ನೆಗೆಟಿವ್ ನೀವು ಅದೇ ಅಲ್ಟಿಮೇಟ್ಲಿ ಏನಾಗತ್ತೆ ಅಂದ್ರೆ ನೀವು ಹೇಳ್ದಂಗೆನೆ, ಈಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು. ಅದು ಸಹಿತ ನಮ್ಮಲ್ಲಿ ಒಂದು ಇದನ್ನ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ, ಅಥವಾ ನೀವು ಹೇಳ್ದಾಗೇನೆ ನಮಗೆ ಪರಿಶುದ್ಧವಾಗ್ಲಿಕ್ಕೆ ಸಾಧ್ಯ. ಆಹಾರ ಶುದ್ಧಿ, ಶಸ್ತ್ರ ಶುದ್ಧಿ. ನಾವು ಸೇವಿಸುವಂತ ಆಹಾರ ನಮ್ಮ ಇರುವಿಕೆಯನ್ನ ಶುದ್ಧ ಮಾಡತ್ತೆ. ಸೊ ನಾವು ನಮ್ಮ ಬಾಯಿ ರುಚಿಗೆ ನಾವು ಆಹಾರ ತಕೊಂಡ್ರೆ ಅದು ನಾವು ಪಾಪವನ್ನೇ ಊಟ ಮಾಡ್ತಾ ಇದ್ದ ಹಾಗೆ ಅನ್ನೋದು ನಿಮ್ಗೆ ಬರುತ್ತೆ. ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ನಿಮ್ಗೆ ಅದು.
ನಾಳಿನ ಅಧ್ಯಾಯದಲ್ಲಿ ಪ್ರಕೃತಿಯ 3 ಗುಣಗಳಲ್ಲಿ ನಾವು ತಿಳ್ಕೊಂಡಾಗ ಯಾರು ಯಾವ ರೀತಿಯ ಆಹಾರವನ್ನ ಸೇವಿಸ್ತಾರೆ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಓಕೆ, ನಾಳೆ ಅದನ್ನೇ ಭಗವಂತ ಏನ್ ಹೇಳಿದಾನೆ ನಾಳಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ನಾವು. ಹರೇ ಕೃಷ್ಣ. ಧನ್ಯವಾದಗಳು. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಮತ್ತೇನಾದ್ರೂ ಕೇಳ್ಬೇಕಾ? ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ
हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण पांचाकल्पतरुभ्यश्च कृपा सिंधुभ्यो च पतितानां पावनेभ्यो वैष्णवेभ्यो नमो नमः भगवद गीता ग्रंथ राज के जयवागली शीला ಪ್ರಭುಪಾದರಿಗೆ ಜಯವಾಗಲಿ ಇಲ್ಲಿಂದಿರುವ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ನಾಳೆ ಭೇಟಿಯಾಗೋಣ ಶುಭರಾತ್ರಿ ಎಲ್ರಿಗೂ ಹರೇ ಕೃಷ್ಣ ಧನ್ಯವಾದಗಳು